ಈ ಒಂದು ಸಂದರ್ಭ ಬರಬೇಕು ಅಂತ ನಾನು ಕಾಯ್ತಾ ಇದ್ದೆ. ಯಾವ ಸಂದರ್ಭ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಇರುವಂತ ಒಂದು ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಶೋನ. ಇಷ್ಟು ವರ್ಷದಲ್ಲಿ ಹೋದವರು ನಮ್ಗೆ ಇಷ್ಟು ಆಪ್ತರು ಯಾರು ಇರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಯಾವತ್ತಾದ್ರೂ ನಮ್ಮವ್ರು ಯಾರಾದ್ರೂ ಹೋದಾಗ ಈ ಪ್ರಶ್ನೆ ಗ್ಯಾರಂಟಿ ಕೇಳಬೇಕು ಅಂತ ಹೇಳಿ. ಒಳಗಡೆ ಕೊಡ್ತಾರೆ ನಮ್ಗೆ ಬಿರಿಯಾನಿ ಎಲ್ಲ, ಹೊರಗಡೆ ಸುಮ್ಮನೆ ನಾವು ಅಡಿಗೆ ಮಾಡೋತರ ಇಲ್ಲ, ಮೊಬೈಲ್ ಎಲ್ಲೋ ಒಂದ್ ಕಡೆ ರೂಮಲ್ಲಿ ಕೊಡ್ತಾರೆ ನಮಗೆ, ಕ್ಯಾಮ್ರಾ ಮುಂದೆ ಕೊಡಲ್ಲ. ಆಮೇಲೆ ನಾನು ಅನ್ಕೊಂಡಿದ್ದೆ ಅಲ್ಲಿ ಕ್ಲೀನ್ ಎಲ್ಲ ಮಾಡೋದಕ್ಕೆ ಯಾರೋ ಬರ್ತಾರೆ, ಅವಾಗೆಲ್ಲ ನಾವು ಸ್ವಲ್ಪ ದೂರ ನಿಂತ್ಕೊಂಡು ಅವರು ಗುಡ್ಸಿ ಎಲ್ಲ ಹೋಗ್ತಾರೆ, ಹಿಂಗೆಲ್ಲ ಅನ್ಕೊಂಡಿದ್ದೆ ನಾನು. ಅದೇ ನನ್ನ ಖುಷಿ ಏನಂತಂದ್ರೆ, ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ, ಬಟ್ ನನ್ನ ಟೀಮ್ ಅವ್ರು ತೋರಿಸ್ತಾ ಇದ್ರು ಬೊಂಬಾಟ್ ಸಿನಿಮಾ ಕೊಡಬೇಕು ಅಂತೆಲ್ಲ ಹೇಳಿರೋದು. ನನ್ನ ಫ್ರೆಂಡ್ ಕೂಡ ಹೌದು. ಸೊ ನೀವು ಹೊರಗಡೆ ಅದನ್ನ ತೋರಿಸ್ತಾ ಇದ್ರಿ, ನಾನು ಒಳಗಡೆ ಏನು ಹೇಳಿದ್ದೆ ಸೊ ಅದನ್ನ ಹೊರಗಡೆ ತೋರಿಸ್ತಾ ಇದ್ರಿ. ರೂಪೇಶ್ ಹೇಳಿದ್ದು ಇದು ಈ ಮನೆ, ಅಜ್ಜನ ಮನೆ ಅಂದ್ರೆ ಇದು, ಅಂಗಡಿ ಅಂದ್ರೆ ಇದು. ಸೊ ಒಳಗೆ ಹೋಗಿ ನೋಡಿದ್ರೆ ನಾನು ಏನು ಅನ್ಕೊಂಡಿದ್ದೆ ಅದಿಲ್ಲ. ಅಂದ್ರೆ ಸುಮ್ಮನೆ ಎಂಟರ್ಟೈನ್ ಅಂದ್ರೆ ನನ್ನನ್ನು ಹಾಡಾಡ್ಬೇಕು ಅಂತ ಸುಮ್ಮನೆ ಹಾಡಕ್ಕಾಗಲ್ಲ, ಎಲ್ಲರೂ ಕೇಳಬೇಕು, ಅವಾಗ ಮಾತ್ರ ಹಾಡಕ್ಕಾಗೋದು. ಆ ಮನೆಯಲ್ಲಿ ನನಗೆ ಹೆಂಗಾಯ್ತು ಅಂದ್ರೆ, ಫಸ್ಟ್ 2 ವಾರ ತುಂಬಾ ಕಷ್ಟ ಆಯ್ತು ನನಗೆ. ನಾನು ಎಷ್ಟೋ ಸಲ ಟಾಯ್ಲೆಟಲ್ಲಿ ಮಾತ್ರ ಕ್ಯಾಮ್ರಾ ಇಲ್ಲ, ಸೊ ಟಾಯ್ಲೆಟ್ಗೆ ಹೋಗಿ ಹಿಂಗೆಲ್ಲ ನಿಂತಿದ್ದೀನಿ. ಅಯ್ಯೋ, ನಾನು ಯಾವತ್ತೂ ಹೇಳ್ತೇನೆ, ನನಗೆ 2 ಅಮ್ಮ, ಒಂದು ನನಗೆ ಜನ್ಮ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಬ್ರು ನನ್ನನ್ನು ಸಾಕಿದ್ದಾರೆ ಅಂತ. ಸೊ ದೊಡ್ಡಮ್ಮ ಹೆಂಗಿದ್ದು ಅಂದ್ರೆ, ದೊಡ್ಡಪ್ಪ ಒಬ್ಬ PWD ನಲ್ಲಿ PON ಆಗಿದ್ದು. ಅಂದ್ರೆ ಮನೆಯಲ್ಲಿ ಜಾಗವಿಲ್ಲದ ಮನೆಯಲ್ಲಿ ಜಾಗ ಕೊಡಬೇಕು ಅಂತಂದ್ರೆ ಮನಸ್ಸು ತುಂಬಾ ದೊಡ್ಡದಿರಬೇಕು. ಸೊ ಅದಕ್ಕೆ ಫ್ರೆಂಡ್ಶಿಪ್ ಅಲ್ಲಿ ಇರುತ್ತೆ ಸಾನಿಯಾ ಅವ್ರ ಜೊತೆ. ಹೋಗ್ತಾ ಎಷ್ಟು ಬಾಂಡಿಂಗ್ ಬೆಳೀತು ಅಂತ ಹೇಳಿದ್ರೆ, ತುಂಬಾ ಹತ್ತಿರದಲ್ಲಿ ಇಬ್ರು ಕೂಡ ಇರ್ತೀರ. ನನಗೆ ಒಂದ್ಸಲ ಆಯ್ತು, ರೂಪೇಶ್ ಅವರು ಇಷ್ಟು ಎಮೋಷನಲ್ ಪರ್ಸನ್, ಇಷ್ಟು ಹಚ್ಕೋತಾರ ಯಾರನ್ನಾದ್ರು ಅಂತ ಹೇಳಿ. ಆಬ್ವಿಯಸ್ಲಿ ಎಂತ ಕಲ್ಲು ಹೃದಯದವನು ಕೂಡ ಕನೆಕ್ಟ್ ಆಗೇ ಆಗ್ತೇನೆ. ಬಿಕಾಸ್ ಆ ಮನೆಯಲ್ಲಿ ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂತ ಕರ್ನಾಟಕದ ಎಲ್ಲಾ ಪ್ರೇಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್ ಮಂಗಳೂರು. ನೀವೆಲ್ಲರೂ ಬಹು ನಿರೀಕ್ಷೆಯಲ್ಲಿದ್ದಂತ ಸಂದರ್ಶನ ನಮ್ಮ ಮುಂದೆ ಇದೆ. ನನ್ನ ಜೊತೆಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಫಸ್ಟ್ ಟೈಮ್ ಅಂತ ಹೇಳ್ಬೋದು. ನಾನು ಸುಮಾರು ಸಂದರ್ಶನಗಳನ್ನು ಮಾಡಿದ್ದೇನೆ. ಪ್ರೇಕ್ಷಕರು ಇಷ್ಟರ ಮಟ್ಟಿಗೆ ರಿಕ್ವೆಸ್ಟ್ ಮಾಡಿ ಈ ಒಂದು ಸಂದರ್ಶನವನ್ನು ಮಾಡಲೇಬೇಕು ಅಂತ ಹೇಳಿದಿದೆ ಮೊಟ್ಟ ಮೊದಲು ಅಂತ ಅನ್ಸುತ್ತೆ. ಬಿಗ್ ಬಾಸ್ ಸೀಸನ್ 9ನ ವಿನ್ನರ್, ಹಾಗೇನೆ ಬಿಗ್ ಬಾಸ್ OTT ಮೊದಲ ಸೀಸನ್ನ ವಿನ್ನರ್ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ಕಾರ ಅಂಡ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಫುಲ್ಲು ಹೊರಗಡೆ ಬಂದ್ಮೇಲೆ ಈ ಪ್ರಪಂಚನೇ, ಅಂದ್ರೆ ಮನೆ ಒಳಗಡೆ ಹೋಗೋ ಟೈಮಲ್ಲಿ ಹೊರಗಡೆ ಹೇಗಿತ್ತು ನನ್ನ ಒಂದು ಪ್ರಪಂಚ, ಅದು ಈಗ ಹೊರಗಡೆ ಬಂದ್ಮೇಲೆ ಅದು ಬೇರೆನೇ ರೀತಿಯ ಪ್ರಪಂಚ ಆಗಿದೆ. ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಎಸ್, ಅಂದ್ರೆ ಜನರಿಗೆ ಈ ಸಂದರ್ಶನದ ಮೂಲಕ ಒಳಗೆ ಇದ್ದಂತ ವಿಚಾರ, ಹೊರಗೆ ಬಂದಾದ ಮೇಲೆ ವಿಚಾರ, ಹೋಗುವಾಗ ಇದ್ದಂತಹ ಗೊಂದಲಗಳು, ಎಲ್ಲ ವಿಚಾರಗಳನ್ನ ಈ ಒಂದು ಸಂದರ್ಶನದಲ್ಲಿ ಜನರಿಗೆ ತಿಳಿಸುವಂತ ಹೇಳಿ. ಯಾಕಂತ ಹೇಳಿದ್ರೆ, ನಾವು ಯಾವುದೇ ಪೋಸ್ಟ್ ಹಾಕಿದ್ರು, ಈಗ ನೀವು ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಕೂಡಲೇ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಶುರು ಮಾಡಿದ್ರು, ರೂಪೇಶ್ ಅವರೇ ಈ ಚಾನಲ್ಗೆ ನೀವು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಡಬೇಕು ಅಂತ ಹೇಳಿ. ಅದು ನಮಗೊಂದು ಖುಷಿ ಆಯ್ತು. ನಾವು ವರ್ಕ್ ಮಾಡಿದಕ್ಕೆ ಒಂದು ಸಾರ್ಥಕ ಮನೋಭಾವ, ಒಂದು ಫೀಲ್ ಆಯ್ತು. ಹೌದು, ಅದೇ ನನ್ನ ಖುಷಿ ಏನಂತಂದ್ರೆ, ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ, ಬಟ್ ನನ್ನ ಟೀಮ್ ಅವ್ರು ತೋರಿಸ್ತಾ ಇದ್ರು ಬೊಂಬಾಟ್ ಸಿನಿಮಾ ಕೊಡಬೇಕು ಅಂತೆಲ್ಲ ಹೇಳಿರೋದು. ಸೊ ಆಮೇಲೆ ಅಂದ್ರೆ ಟೀಮ್ ಅವ್ರು ಹೇಳಿದ್ರು, ನೀವು ತುಂಬಾ ಸಪೋರ್ಟ್ ಮಾಡಿದಿರಾ, ನೀವು ನನ್ನ ಫ್ರೆಂಡ್ ಕೂಡ ಹೌದು. ಸೊ ನೀವು ತುಂಬಾ ವಿಡಿಯೋಗಳನ್ನ ನಮ್ಮ ಮನೆಯ ಟೂರ್ ತಗೊಂಡೋಗಿರೋದು, ಅದೆಲ್ಲ ನಾನು 2 ದಿನ ಹಿಂದೆ ನೋಡಿದೆ. ತುಂಬಾ ಖುಷಿ ಆಯ್ತು. ಜನರಿಗೆ ರೂಪೇಶ್ ಏನು ಅಂತ ಒಂದು ತಿಳಿಸುವಂತ ಪ್ರಯತ್ನ ನೀವು ಮಾಡಿದ್ರಿ. ಸೊ ಅದು ತುಂಬಾ ಒಂದು ದೊಡ್ಡ ಸಪೋರ್ಟ್ ಸಿಸ್ಟಮ್ ತರ ನೀವು. ಏನಾದ್ರು ರೀಕಾಲ್ ಆಯ್ತಾ ಅಜ್ಜಿ ಮನೆಗೆ ಹೋಗುವಾಗ ಅಜ್ಜನ ಅಂಗಡಿಗೆ ಹೋದ ನೆನಪುಗಳು? ಈಗ ಅವ್ರ ಅಜ್ಜ ಇಲ್ಲ, ಬಟ್ ಆ ನೆನಪುಗಳೆಲ್ಲ ರೀಕ್ಯಾಪ್ ಆಯ್ತಾ ಒಂದು ವಿಡಿಯೋ ನೋಡುವಾಗ? ಖಂಡಿತ. ನನ್ನ ಮನೆ ಒಳಗಡೆನು ಆ ಮನೆಯ ವಿಚಾರ, ನನ್ನ ಬಾಲ್ಯದ ವಿಚಾರಗಳನ್ನ, ನನ್ನ ಲೈಫ್ ಹೇಗಿತ್ತು ಅದೆಲ್ಲ ಹೇಳಿದ್ದೆ. ಅಂಡ್ ನೀವು ಹೊರಗಡೆ ಅದನ್ನ ತೋರಿಸ್ತಾ ಇದ್ರಿ, ನಾನು ಒಳಗಡೆ ಏನು ಹೇಳಿದ್ದೆ ಸೊ ಅದನ್ನ ಹೊರಗಡೆ ತೋರಿಸ್ತಾ ಇದ್ರಿ. ರೂಪೇಶ್ ಹೇಳಿದ್ದು ಇದು ಈ ಮನೆ, ಅಜ್ಜನ ಮನೆ ಅಂದ್ರೆ ಇದು, ಅಂಗಡಿ ಅಂದ್ರೆ ಇದು, ಅವನ ತಾಯಿ ತೀರ್ಕೊಂಡಿದ್ದು ಇಲ್ಲಿ. ಅದು ನನಗೆ ನೋಡ್ದ ಹೆಂಗನಿಸ್ತು ಅಂತಂದ್ರೆ, ನಾನು ಒಳಗಡೆ ಏನೆಲ್ಲ ಹೇಳಿದ್ದೀನಿ ಅದು ನನಗೇನು ಒಳಗಡೆ ಇದೆ ಅದೆಲ್ಲ ಮತ್ತೆ ಒಂದು ಜರ್ನಿ ತರ ಜನರಿಗೂ ಮೋಸ್ಟ್ಲಿ ನಾನು ಹೇಳಿರೋ ವಿಷಯಗಳೆಲ್ಲ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ರಿ ನೀವು, ಏನ್ ನಿಜವಾಗ್ಲೂ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನನಗೂ ಕನೆಕ್ಟ್ ಆಯ್ತು. ಅಂದ್ರೆ ಎಲ್ಲ ನಿಮ್ಮ ವಿಡಿಯೋ ನೋಡಿದಾಗ ಅಯ್ಯೋ ಯಾವುದೆಲ್ಲ ಇವಾಗ ಆದಷ್ಟು ಬೇಗ ಹೋಗ್ಬೇಕು ಅಂತ ಇದ್ದೀನಿ. ಅಲ್ಲಿ ತುಂಬಾ ಖುಷಿ ಆಯ್ತು. ನಿಮ್ಮ ಎಫರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಫಸ್ಟ್ ಇಂದ ಕ್ವಶನ್ ಕೇಳ್ತಾ ಹೋಗೋಣ. ಈಗ ಬಿಗ್ ಬಾಸ್ ಇಂದ ರೂಪೇಶ್ ಅವರಿಗೆ ಒಂದು ಕಾಲ್ ಬರುತ್ತೆ, ರೂಪೇಶ್ ಅವರೇ ಇಂಥ ಒಂದು ಆಪರ್ಚುನಿಟಿ ಇದೆ, ನೀವು ರೆಡಿ ಇದ್ದೀರಾ ಅಂತ. ಬಹುಶಃ ನಾನು ನೋಡಿದೀನಿ ಆ ಒಂದು ವಾರ ಗ್ಯಾಪ್, 2 ವಾರ ಗ್ಯಾಪ್ ಅಲ್ಲಿ ಆ ಕಾಲ್ ಬರುತ್ತೆ. ತುಂಬಾ ಗೊಂದಲದಲ್ಲಿ ಇರ್ತೀರ, ಹೋಗ್ಬೇಕಾ ಬೇಡವಾ ಅಂತ. ಇದ್ದ ಕ್ಲೋಸ್ ಫ್ರೆಂಡ್ ಸರ್ಕಲ್ ಎಲ್ಲ ಬರ್ತೀರಿ, ಮೀಟಿಂಗ್ ಮಾಡ್ತೀರಿ, ಏನ್ ಡಿಸಿಷನ್ ತಗೋಬೇಕು. ನಂದೊಂದು ಡಿಸಿಷನ್ ಇದೆ, ಬಟ್ ಒಂದ್ಸಲ ಕೇಳಿ ನೋಡೋಣ ಒಳ್ಳೇದ ಹಾಳ ಏನು ಅಂತ ಹೇಳಿ. ಹೇಗೆ ರೆಡಿ ಮಾಡ್ಕೊಂಡ್ರಿ ಹೋಗೋದಕ್ಕಿಂತ ಮುಂಚೆ ಆ ಟೈಮ್ ಅನ್ನ ನೀವು? ನನಗೆ ಅದೇ ಒಂದು 10 ದಿನ ಹಿಂದೆ ಬಂದಿದ್ದು ಕಾಲು. ಸೊ ಬಿಗ್ ಬಾಸ್ ಅಂತಂದಾಗ ತುಂಬಾ ಖುಷಿ ಆಯ್ತು. ಅಂದ್ರೆ ಬಿಗ್ ಬಾಸ್ ಯಾರಿಗೆ ಬೇಡ, ನನಗಂತೂ ನಾನು ರೆಡಿ ಇದ್ದೆ ಹೋಗೋದಕ್ಕೆ.
ಆದ್ರೆ ಏನಾಯ್ತು ಅಂತಂದ್ರೆ ಹೋಗ್ತಾ ಹೋಗ್ತಾ ಒಂದು ವಾರನೋ 4-5 ದಿನ ಇರ್ಬೇಕಾದ್ರೆ OTT ಅಂತ ಗೊತ್ತಾಯ್ತು. ಸೊ ಎಲ್ಲ ಪ್ರೊಮೋಸ್ ಎಲ್ಲ ಶುರುವಾಯ್ತು, OTT ಗೊಂದಲ ಶುರುವಾಯ್ತು. ಏನು ಟಿವಿ ಅಂತ ಹೇಳಿ, ಅಂದ್ರೆ ನಾನು ಅಂದ್ಕೊಂಡಿದ್ದು ಟಿವಿ ಅಂತ, ಇದೇನು OTT ಅಂತ ಬರ್ತಾ ಇದೆ. ಸೊ ಅಂದ್ರೆ ಅಲ್ಲಿ ಮೀಟಿಂಗ್ ಆಗ್ಬೇಕಾದ್ರೆ ಒಂದು ಸಣ್ಣ ಕ್ಲಾರಿಟಿ ಕೊಟ್ಟಿದ್ರು. ಫಸ್ಟ್ ಟಿವಿಯಲ್ಲಿ ಬರಲ್ಲ ಆ ಥರ ಏನೋ ಕ್ಲಾರಿಟಿ ಇರಲಿಲ್ಲ. ಫುಲ್ ಗೊಂದಲ ಆಯ್ತು. ಇಲ್ಲ ನನಗೆ ಟಿವಿಗೆ ಹೋಗ್ಬೇಕು, OTT ಹೋಗಿ 2 ವಾರಕ್ಕೆಲ್ಲ ನಾನು ಹೊರಗೋದ್ರೆ ಮತ್ತೆ ಟಿವಿಲಿ ಬರಲ್ಲ, ಮತ್ತೆ ಟಿವಿಗೆ ಹೋಗೋಕ್ಕೂ ಆಗಲ್ಲ. ಸೊ ಈ ಥರ ಎಲ್ಲ ಕನ್ಫ್ಯೂಷನ್ ಆಯಿತು. ಕೆಲವ್ರ ಹತ್ರ ಕೇಳಿದಾಗ ಕೆಲವರು ತುಂಬ ಪಾಸಿಟಿವ್ ಹೇಳಿದ್ರು. ಆ್ಯಂಡ್ ಕೆಲವರೆಲ್ಲ ಒಬ್ಬರು ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ಕೆಲವು ಅಂದರೆ ಈ ಇಂಡಸ್ಟ್ರಿ ಫ್ರೆಂಡ್ಸ್ ಅಂತ ಹೇಳ್ತಾರಲ್ವ, ಅವರು ಕೆಲವರು 1-2-3 ತುಂಬ ನೆಗೆಟಿವ್ ಹೇಳಿದ್ರು. ಬೇಡ 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 ಹೋಗ್ಬೇಡ, ಹೋದ್ರೆ ನಿನ್ನ ಫುಲ್ ನೆಗೆಟಿವ್ ಆಗುತ್ತೆ, ಲೈಫ್ ಹಾಳಾಗುತ್ತೆ, ಇಲ್ಲಿ ತುಳುವಲ್ಲಿ ಏನೋ ಮಾಡ್ಕೊಂಡಿದ್ಯಾ ನೀನು, ಅದು ಇಲ್ದಿರಂಗಾಗುತ್ತೆ, ಹೋಗ್ಬೇಡ, ಅದು ಕ್ಯಾರೆಕ್ಟರ್ ಬಗ್ಗೆ ಏನೋ ಆದರೆ ಹಾಗೆ ಎಲ್ಲ ಶುರುವಾಯಿತು. ನನಗೆ ಫುಲ್ ಕನ್ಫ್ಯೂಷನ್, ಹೋಗೋದ ಬೇಡ. ಬಟ್ ಕೆಲವು ಜೆನ್ಯೂನ್ ಅಂದರೆ ಪರ್ಸ್ನಾಲಿಟಿಗಳನ್ನು ನಾನು ಕೇಳಿದಾಗ ಅವ್ರು ಹೇಳಿದ್ರು, 1-2-3 ಜನ ಹೇಳಿದ್ರು. ಹೇಳಿದ್ರು ನನಗೆ ಟಿವಿ ಸೀಸನ್ಗೆ ಕಾಲ್ ಬಂದಿಲ್ಲ, ಇವಾಗ ಬಂದಿರೋದು OTT ಸೀಸನ್ಗೆ. ಸೊ OTT ಸೀಸನ್ಗೆ ಇವಾಗ ಸಿಕ್ಕಿದ ಅವಕಾಶ, ಟಿವಿ ಸೀಸನ್ಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ನಿನಗೆ ಆ ಕ್ವಾಲಿಟಿ ಇದ್ದರೆ ನೀನು ಟಿವಿ ಸೀಸನ್ಗೆ ಹೋಗ್ತೀಯ, ಅಲ್ಲಿ ಇದೆ ಆ ಒಂದು ಭರವಸೆ ಇದೆ. ಸೊ ಒಂದು ವೇಳೆ ಇಲ್ಲೇ ನಿನಗೆ 2-3 ವಾರ ಇರೋದಕ್ಕಾಗಲ್ಲ ಅಂದರೆ ಟಿವಿಲಿ 1 ವಾರನೂ ಇರಲ್ಲ ನೀನು, ಅದು ಅಷ್ಟು ಕಷ್ಟದ ಸೀಸನ್. ಇಲ್ಲಿ ಹೋಗು, ಇಲ್ಲಿ ನಿನಗೆ ಮನೆ ಅರ್ಥ ಆಗ್ಬೋದು, ಅರ್ಥ ಆಗಿ ನೀವು ಒಂದು ವೇಳೆ ಗೆದ್ರೆ ಅಥವಾ ಟಾಪ್ ಎಷ್ಟು ಜನ ಅಲ್ಲಿಗೆ ಹೋಗ್ತಾರೆ ಅದರಲ್ಲಿ ನೀನೊಬ್ಬ ಆಗಿದ್ರೆ ಹೆಲ್ಪ್ ಆಗ್ಬೋದಲ್ಲ ಅಂತೆಲ್ಲ ಹೇಳಿದ್ರು. ಸೊ ಮತ್ತೆ ಎಂಡಲ್ಲಿ ನಾನು ಫಿಕ್ಸ್ ಆದಿಲ್ಲ. ನಾನು ಯಾವತ್ತೂ ಲೈಫಲ್ಲಿ ಗೆದ್ದಿರೋದೇ ಹೇಗೆ ಅಂತಂದ್ರೆ ಬಂದಿರೋಂಥ ಅವಕಾಶಗಳನ್ನ ಜಾಸ್ತಿ ಯೂಸ್ ಮಾಡಿಕೊಂಡು. ಸೊ ಬೇಡ ಅಂತ ಹೇಳಿದಿದ್ರೆ ಇಲ್ಲಿ ಇರ್ತಾ ಇರಲಿಲ್ಲ ನಾನು. ಹಂಗೆ ಅಂದ್ಕೊಂಡೆ ನನಗೆ ಕೊರಗಜ್ಜ ಇದೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ಇನ್ನು ಎಷ್ಟೋ ವರ್ಷಗಳಾದ್ಮೇಲೆ ಅಯ್ಯೋ ನನಗೆ ಆ ಆಫರ್ ಬಂದಿತ್ತು ನಾನು ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಕ್ಕಿಂತ ಇವಾಗ ಹೋಗೋಣ, ಒಂದು ಗಿಲ್ಟ್ ಫೀಲ್ ಅದು ಬೇಡ ಈಗ ಹೋಗೋಣ, ಏನಾದ್ರೂ ಆಗ್ಬೋದು, ಏನೋ ಒಳ್ಳೇದೋ ಕೆಟ್ಟದೋ ಏನೋ ಎಕ್ಸ್ಪೀರಿಯನ್ಸ್ ಅಂತೂ ಆಗುತ್ತೆ ಅಂತ. ಸೊ ಡಿಸೈಡ್ ಮಾಡ್ತೀನಿ ನಾನು ಹೋಗ್ತೀನಿ, ಬೇರೆ ಮತ್ತೆ ಯಾರ ಹತ್ರನೂ ಕೇಳಕ್ ಹೋಗಿಲ್ಲ. ಸೊ ನಾನು ಫಿಕ್ಸ್ ಆದ ನೆಗೆಟಿವಿಟಿ ಕೇಳೋದು ಬೇಡ. ಸೊ ಹೋದೆ, ಹೋದ ಮೇಲೆ ನನಗೆ ಫಸ್ಟ್ ಎಲ್ಲ ಕಷ್ಟ ಆಯ್ತು ಒಳಗಡೆ. ಬಟ್ ಈಗ ಅನ್ನಿಸ್ತಾ ಇದೆ OTTಗೆ ಹೋಗಿದ್ದೇ ದೊಡ್ಡ ಪ್ಲಸ್ ನನಗೆ. ಬಿಕಾಸ್ ಡೈರೆಕ್ಟ್ ಆಗಿ ನಾನು ಟಿವಿ ಸೀಸನ್ಗೆ ಹೋಗ್ತಾ ಇದ್ದಾರೆ, ನನಗೆ ಆ ಮನೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು 3-4 ವಾರ ಬೇಕಿತ್ತು. ಅದ್ರ ಒಳಗಡೆ ಅಷ್ಟೊಂದೆಲ್ಲ ಅದ್ಭುತ ಕಲಾವಿದರು ಇದ್ರು. ನಾನು 4 ವಾರದಲ್ಲಿ ಹೊರಗಡೆ ಬರ್ತಾ ಇದ್ರು, ಅದರಲ್ಲಿ ಏನೋ ದೊಡ್ಡ ವಿಶೇಷ ಇಲ್ಲ. ಸೊ ಹಾಗಾಗಿ OTT ಸೀಸನ್ ತುಂಬಾ ಹೆಲ್ಪ್ ಆಯ್ತು ನನಗೆ. ಈಗ ಬಿಗ್ ಬಾಸ್ಗೆ ಮನೆಗೆ ಹೋಗ್ತೀರಾ, ಹೋಗುವಾಗ ರೂಪೇಶ್ ಶೆಟ್ಟಿ ಯಾವ ತರದ ಹುಡುಗ ಅಂತ ಹೇಳಿದ್ರೆ, ನಾನು ಸಾಕಷ್ಟು ವರ್ಷಗಳಿಂದ ನೋಡೋಂಥದ್ದು ಫ್ರೆಂಡ್ ಸರ್ಕಲ್, ತುಂಬಾ ಫ್ರೆಂಡ್ ಸರ್ಕಲ್, ಮೊಬೈಲಲ್ಲಿ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಇರುವಂತ ಪರ್ಸನ್. ಅಲ್ಲಿ ಹೋದ ಕೂಡಲೇ ಒಂದು ಸಲಕ್ಕೆ ಯಾವ ಕಾಂಟ್ಯಾಕ್ಟ್ ಕೂಡ ಇಲ್ಲ, ಮೊಬೈಲ್ ಇಲ್ವೇ ಇಲ್ಲ, ಹೊರಗಿನ ಪ್ರಪಂಚ ಏನು ಅಂತಲೇ ಗೊತ್ತಾಗ್ಲಿಲ್ಲ. ಎಷ್ಟು ಟೈಮ್ ತಗೊಳ್ತು ನಿಮಗೆ ಆ ಒಂದು ಮೂಡಿಗೆ ಬಂದು ಹೋಗಿ ಇನ್ಮೇಲೆ ಏನೂ ಇಲ್ಲ, ಇದು ನನ್ನ ಜಾಗ, ಇಲ್ಲಿ ನಾನು ಆಡಬೇಕು, ಗೆಲ್ಲಬೇಕು, ಸೋಲ್ಬೇಕು, ಏನೇ ಇದ್ರು ಇಲ್ಲೇ ಅಂತ ನೀವು ಯಾವ ತರ ಮನಸ್ಸಿನೊಳಗಲ್ಲಿ ತಯಾರಾದ್ರಿ ಅಂತ? ಒಂದು ನಾನು ಫಸ್ಟ್ ಹೋದಾಗ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೆ. ಅಂದ್ರೆ ನನ್ನ ಹತ್ರ ಎಲ್ಲ ಸಣ್ಣ ಟ್ಯಾಲೆಂಟ್ಗಳಿದೆ, ಹೆಂಗೋ ನಾನು ಏನೋ ಮಾಡ್ಕೊಂಡು ಇರ್ಬೋದು ಅಲ್ಲಿ ಅಂತ, ಎಂಟರ್ಟೈನ್ ಮಾಡ್ಕೊಂಡು ಇರ್ಬೋದು ಅಂತ. ಆ್ಯಂಡ್ ಊಟದ ವಿಷಯ ಬಗ್ಗೆ ನಾನು ಅನ್ಕೊಂಡಿದ್ದೆ ಚೆನ್ನಾಗಿ ಊಟ ಎಲ್ಲ ಸಿಗುತ್ತೆ, ಅದ್ರದ್ದೆಲ್ಲ ಏನೋ ಡೌಟ್ ಇರಲಿಲ್ಲ ನನಗೆ. ಅಂದ್ರೆ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಫೋನ್ ಒಂದು ಸಿಗಲ್ಲ ಅಂತ ಗೊತ್ತಿತ್ತು ನನಗೆ. ಅಂದ್ರೆ ನಾನು ಬಿಗ್ ಬಾಸ್ ರೆಗ್ಯುಲರ್ ವಾಚ್ ಮಾಡೋನು ಅಲ್ಲ, ನನ್ನ ಮನೆಯಲ್ಲಿ ಆ ಟೈಮಿಗೆ ಬಂದಾಗ ಮನೆಯಲ್ಲಿ ಬಿಗ್ ಬಾಸ್ ಇದ್ರೆ ನಾನು ನೋಡೋ ಅಂಥವನು. ಸೊ ಬಟ್ ಬಿಗ್ ಬಾಸ್ ಬಗ್ಗೆ ನನಗೆ ತುಂಬ ಆಸೆ ಇತ್ತು ಹೋಗ್ಬೇಕು ಅಂತ. ಸೊ ಒಳಗೆ ಹೋಗಿ ನೋಡಿದ್ರೆ ನಾನು ಏನು ಅನ್ಕೊಂಡಿದ್ದೆ ಅದಿಲ್ಲ. ಅಂದ್ರೆ ಸುಮ್ಮನೆ ಎಂಟರ್ಟೈನ್ ಅಂದ್ರೆ ನನ್ನನ್ನು ಹಾಡಾಡ್ಬೇಕು ಅಂತ ಸುಮ್ಮನೆ ಆಡೋಕ್ಕಾಗಲ್ಲ, ಎಲ್ಲರೂ ಕೇಳಬೇಕು, ಅವಾಗ ಮಾತ್ರ ಆಡೋಕ್ಕಾಗೋದು. ಸುಮ್ಮನೆ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಏನೂ ಮಾಡೋಕ್ಕಾಗಲ್ಲ, ಒಂದು ಬಾಂಡಿಂಗ್ ಬೇಕು ಎಲ್ಲರ ಹತ್ರ. ಆ ಮನೆಯಲ್ಲಿ ನನಗೆ ಹೆಂಗಾಯ್ತು ಅಂದ್ರೆ ಫಸ್ಟ್ 2 ವಾರ ತುಂಬಾ ಕಷ್ಟ ಆಯ್ತು ನನಗೆ. ನಾನು ಎಷ್ಟೋ ಸಲ ಟಾಯ್ಲೆಟಲ್ಲಿ ಮಾತ್ರ ಕ್ಯಾಮ್ರಾ ಇಲ್ಲ. ಸೊ ಟಾಯ್ಲೆಟ್ಗೆ ಹೋಗಿ ಹಿಂಗೆಲ್ಲ ನೆಂತಿದ್ದೀನಿ, ಅಯ್ಯೋ ಇಲ್ಲ ಆಗಲ್ಲ, ಹೆಂಗಾದ್ರೂ ಹೊರಗಡೆ ಹೋಗ್ಬೇಕಿದ್ವಿ. ಅದ್ರ ಅಟ್ಮಾಸ್ಫಿಯರ್ ಆಗ್ತಾ ಇರ್ಲಿಲ್ಲ ನನಗೆ. ಏನ್ ಮಾತಾಡ್ಬೇಕು, ಒಂದು 2 ವಾರ ಬೇಕಾಯ್ತು ನನಗೆ. ಅಂದ್ರೆ ನಾವೇನೋ ಒಂದು ಒಳ್ಳೆ ಉದ್ದೇಶದಿಂದ ಏನೋ ಒಂದು ಮಾತುಕತೆ ಮಾಡಿದಾಗ ಅದ್ರಲ್ಲಿ ಒಂದು ಪಾಯಿಂಟ್ ಎತ್ತಿ ಅದ್ರಲ್ಲಿ ಒಂದು ಪದ ತಪ್ಪಾಯ್ತು ಅಂತ ಬೈಯೋದು, ಜಗಳ ಮಾಡೋದು, ನನಗೆ ತಲ್ಲ ಹಾಳಾಗೋದು. OTT ಲೈವ್ ಇದ್ದದ್ದು. ಸುಮ್ಮನೆ ಕೂರಂಗಿಲ್ಲ. ನಿಮ್ಗೆ ಮನೇಲಿ ಆದ್ರೆ ಬೇಜಾರಾದ್ರೆ ಸುಮ್ಮನೆ ಕೂರ್ಬೋದು, ಅಲ್ಲಿ ಸುಮ್ಮನೆ ಕೂರಂಗಿಲ್ಲ. ಬಂದು ಅಂದ್ರೆ ಕೇಳ್ತಾರೆ ಏನಾಯ್ತು ಅಂತ ಕೇಳಿದಾಗ ಆ ಮನೇಲಿ ಸುಮ್ಮನೆ ಕೂರಂಗಿಲ್ಲ ನಾವು. ಸೊ ಹಾಗಾಗಿ ಟೆನ್ಷನ್ ಆಯ್ತು, ಜಗಳ ಆಯ್ತು, ಕೆಲವು ಚಪಾತಿ ವಿಷಯಕ್ಕೆ ಜಗಳ ಆಯ್ತು. ನನಗೆ ಅನ್ನಿಸ್ತಿಲ್ಲ ಆವಾಗ ಹೊರಗಿನ ಪ್ರಪಂಚದ ಜಾಸ್ತಿ ಇತ್ತು. ಅಯ್ಯೋ ಹೊರಗಡೆ ಏನಾಗುತ್ತೆ, ಹೊರಗಡೆ ಹೆಂಗ್ ನೋಡ್ತಾರೆ, ನಾನೆಲ್ಲ ಫುಲ್ ನೆಗೆಟಿವ್ ಆಗಿಬಿಡ್ತೀನಿ, ಈ ಥರದ್ದೆಲ್ಲ ಓಡಾಡ್ತಾ ಇತ್ತು. ಒಂದು 2 ವಾರ ಆದ್ಮೇಲೆ ನನಗೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಆದ್ರು. ನನ್ನ ಏನು
ಒಂದು ಭಾವನೆ ಇದೆ, ಅದಕ್ಕೆ ಸ್ಪಂದಿಸುವಂತಹ ಫ್ರೆಂಡ್ಸ್ ಸಿಕ್ಕಿದ್ರು, ಒಂದು ಕ್ಲೋಸ್ ಒಂದು ಬಾಂಡಿಂಗ್ ಆಯ್ತು. ನಾನಿರ್ಬೋದು, ಸಾನಿಯಾ ಇರ್ಬೋದು, ಜಶ್ವಂತ್ ಇರ್ಬೋದು, ನಂದಿನಿ ಇರ್ಬೋದು, ಗುರೂಜಿ ಒಂದು ರೇಂಜ್ಗೆ ನಮಗೆ ಕ್ಲೋಸ್ ಆದ್ರು. ಸೊ ಒಂದು ಸಣ್ಣ ಕಂಫರ್ಟೇಬಲ್ ಝೋನ್ ಬಂತು. ಅಂದ್ರೆ ನನಗೆ ಸುಮ್ಮನೆ ಸ್ಟೋರಿ ಮಾತಾಡ್ತಾ, ಯಾವುದೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ, ಜನರಲ್ ನಾಲೆಜ್ ಬಗ್ಗೆ ಮಾತಾಡ್ತಾ ಸೀರಿಯಸ್ ಆಗಿರೋದಕ್ಕೆ ಆಗಲ್ಲ. ನನಗೆ ಫುಲ್ ನೀವೇನು ಸೀಸನ್ ನೋಡಿದೀರಾ ಆ ಥರ ಒಂಥರ ಮೆಂಟಲ್ ಥರ ಆಡ್ತಾ ಇರಬೇಕು. ನನ್ನೇ ಒಂದು ಬಾಡಿ ಲ್ಯಾಂಗ್ವೇಜ್ ಆ ಥರ ಇದ್ರೆ ನಾನು ಎಷ್ಟು ದಿನ ಬೇಕಾದ್ರೂ ಇರ್ತೀನಿ. ಆ ಥರ ಕಂಫರ್ಟೇಬಲ್ ಇದ್ರೆ ಯಾರಾದರೂ ಹೋಗ್ತಾ ಆ ಕಂಫರ್ಟೇಬಿಲಿಟಿ ಯಾವಾಗ ಶುರುವಾಯಿತು ಆವಾಗ ಅನ್ನಿಸ್ತು ಓಕೆ ನಾನು ಇಲ್ಲಿ ಇರ್ಬೋದೇನೋ ಮಾಡ್ಬೋದು ಅಂತ. ಮತ್ತೆ ಪ್ರತಿ ವಾರ ಹೋಗುವಂಥವ್ರು ಅಳ್ತಾ ಹೋಗ್ತಾರಲ್ವ, ಅವಾಗ ನನಗೆ ಅರ್ಥ ಆಯಿತು ಓಕೆ ಸೊ ಹೋಗೋರ್ಗೆ ಎಷ್ಟು ಬೇಜಾರಾಗುತ್ತೆ, ಹೋಗೋ ಟೈಮ್ಗೆ ಅವ್ರಿಗೆ ಅರ್ಥ ಆಗುತ್ತೆ ಇದೇನು ಮನೆ ಏನು ಅಂತ. ಅದನ್ನು ನೋಡಿ ನಾನು ಅರ್ಥ ಮಾಡ್ಕೊಂಡಿಲ್ಲ, ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಏನಕ್ಕೆ ಬಂದಿದ್ದೀನಿ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇರಬೇಕು ಅಂತ ಹೋಗ್ತಾ ಸ್ಟ್ರಾಂಗ್ ಆಗಿದೆ. ಈಗ ನಾನು ಸುಮಾರು ವರ್ಷದಿಂದ ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭ ಬರಬೇಕು ಅಂತ ನಾನು ಕಾಯ್ತಾ ಇದ್ದೆ. ಯಾವ ಸಂದರ್ಭ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಇರುವಂಥ ಒಂದು ಯಕ್ಷ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಶೋ ಸ್ಕ್ರಿಪ್ಟೆಡ್ ಶೋನ. ನೀವೇನಾದರೂ ಒಂದು ಟಾಸ್ಕ್ ಮಾಡಿದಾಗ ಕೆಲವು ಸಂದರ್ಭದ ಹಿಂದೆ ಅವರು ನಿಮಗೆ ಹೇಳ್ತಾರಂತೆ, ಅಂದರೆ ಹೊರಗಿರುವ ಮಾತು ಅದು ಟಾಕ್ ಈ ಥರ ಇದೆ, ಅವ್ರು ಹೇಳ್ತಾರಂತೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ, ಈಗ ಜಗಳ ಸ್ಟಾರ್ಟ್ ಮಾಡಿ, ಈಗ ಈ ಒಂದು ಸೀನ್ ಮಾಡಿ, ಈಗ ಈ ತರ ಮಾಡಿ ಅಂತ ಹೇಳಿ. ಇದು ನಿಜಾನ? ಯಾಕಂತ ಹೇಳಿದ್ರೆ ಇಷ್ಟು ವರ್ಷದಲ್ಲಿ ಹೋದವರು ನಮ್ಗೆ ಇಷ್ಟು ಆಪ್ತಾರೆ ಯಾರು ಇರ್ಲಿಲ್ಲ. ನಾನು ಅನ್ಕೊಂಡಿದ್ದೆ ಯಾವತ್ತಾದ್ರೂ ನಮ್ಮವ್ರು ಯಾರಾದ್ರೂ ಹೋದಾಗ ಈ ಪ್ರಶ್ನೆ ಗ್ಯಾರಂಟಿ ಕೇಳಬೇಕು ಅಂತ ಹೇಳಿ. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಸ್ಕ್ರಿಪ್ಟೆಡ್ ಶೋನ ಹೇಗಿತ್ತು? ಅಲ್ಲ, ಅದನ್ನ ಏನು ಅಂದ್ರೆ ಆ ಡೌಟ್ಗಳನ್ನ ಅದು ಪ್ರತಿಯೊಬ್ಬರಿಗೆ ಇರೋದು, ನನಗೂ ಇತ್ತು, ಅದು ತಪ್ಪು ಅಂತ ಹೇಳಲ್ಲ. ಬಿಕಾಸ್ ಅದೊಂದು ಅನಾದಿ ಕಾಲದಿಂದ ಬಂದಿರೋ ಡೌಟ್ ಅದು ಎಲ್ಲರಿಗೂ. ಸೊ ನಾನು ಹೋಗ್ಬೇಕಾದ್ರೆ ಏನು ಅನ್ಕೊಂಡಿದ್ದೆ, ಅಲ್ಲಿ ಏನೋ ಮೇ ಬಿ ಏನೋ ಕಂಟೆಂಟ್ಗೋಸ್ಕರ ಏನೋ ಹೇಳ್ಬೋದು, ಏನೋ ಒಂಥರ ಕ್ಲೂಗಳೆಲ್ಲ ಕೊಡ್ಬೋದು, ಇಲ್ಲ ಊಟ ಎಲ್ಲ ಒಳಗಡೆ ಕೊಡ್ತಾರೆ ನಮ್ಗೆ, ಬಿರಿಯಾನಿ ಎಲ್ಲ ಹೊರಗಡೆ ಸುಮ್ಮನೆ ನಾವು ಅಡುಗೆ ಮಾಡುತ್ತಾರೆ, ಇಲ್ಲ ಮೊಬೈಲ್ ಎಲ್ಲೋ ಒಂದ್ ಕಡೆ ರೂಮಲ್ಲಿ ಕೊಡ್ತಾರೆ ನಮಗೆ, ಕ್ಯಾಮ್ರಾ ಮುಂದೆ ಕೊಡಲ್ಲ. ಆಮೇಲೆ ನಾನು ಅನ್ಕೊಂಡಿದ್ದೆ ಅಲ್ಲಿ ಕ್ಲೀನ್ ಎಲ್ಲ ಮಾಡೋದಕ್ಕೆ ಯಾರೋ ಬರ್ತಾರೆ, ಅವಾಗೆಲ್ಲ ನಾವು ಸ್ವಲ್ಪ ದೂರ ನಿಂತ್ಕೊಂಡು ಅವರು ಗುಡಿಸಿ ಎಲ್ಲ ಹೋಗ್ತಾರೆ, ಹಿಂಗೆಲ್ಲ ಅನ್ಕೊಂಡಿದ್ದೆ ನಾನು. ಆದರೆ ನೀವು ಟಿವಿನಲ್ಲಿ ಏನೇನೆಲ್ಲ ತೋರಿಸಿದ್ದಾರೆ ಗೊತ್ತಿಲ್ಲ, ಬಟ್ ನೀವೇನು ನೋಡಿದೀರಾ ಅದಕ್ಕಿಂತ ಒಂದೇ ಒಂದು ವಿಚಾರನೂ ಎಕ್ಸ್ಟ್ರಾ ಇಲ್ಲ. ಅಲ್ಲಿ ಟಾಸ್ಕ್ ಟೈಮಿಂಗ್ಗೆ ಏನು ಟಾಸ್ಕ್ ಬುಕ್ಕಲ್ಲಿ ಏನು ಬರ್ದಿರ್ತಾರೆ, ಅಥವಾ ಕನ್ಫೆಷನ್ ರೂಮ್ಗೆ ಹೋಗಿ ಬುಕ್ ಓದ್ತಾ ಬಿಗ್ ಬಾಸ್ ಹತ್ರ ನಾವೇನು ಅದು ನೋಡಕ್ಕಾಗಲ್ಲ. ಬಿಗ್ ಬಾಸ್ ಹತ್ರ ನಾವು ಓದಿ ಏನು ಎಕ್ಸ್ಪ್ಲನೇಷನ್ ತಗೋತೀವಿ. ಇದು ಬಿಟ್ರೆ ಬಿಗ್ ಬಾಸ್ ಏನೇನು ಹೇಳಲ್ಲ, ನೀವು ಏನು ಮಾಡಬೇಕು ಅಂತಾನು ಬಿಗ್ ಬಾಸ್ ಹೇಳಲ್ಲ. ಬಿಗ್ ಬಾಸ್ ಹೇಳೋದೇನು, ಇವಾಗ ಅದೇ ಟಾಸ್ಕ್ ಬುಕ್ ನೀವು ತೋರಿಸ್ತಿರ್ತಾನೆ. ಸೊ ಅದರಲ್ಲಿ ಹಿಂಗೆ ಹೇಳಿರ್ತಾರೆ, ಇವಾಗ ಒಂದು ಬಾವುಟ ಇದೆ, ಬಾವುಟವನ್ನ ನೀವು ತಗೋಬೇಕು, ಇದನ್ನ ರಕ್ಷಿಸಿಕೊಳ್ಬೇಕು, ಇಷ್ಟು ಹೇಳ್ತಾರೆ. ಇದು ನಿಮ್ಮ ವ್ಯಕ್ತಿತ್ವಕ್ಕೆ ಬಿಟ್ಟದ್ದು. ಅಂದ್ರೆ ನೀವು ರಕ್ಷಿಸಿಕೊಳ್ಳಿ ಅಂತ ಬಂದಾಗ ನೀವು ಅದನ್ನ ಜಗಳ ಮಾಡಿ ರಕ್ಷಿಸ್ಕೋತಿರೋ, ಇಲ್ಲ ಒಬ್ಬನ ತಳ್ಳಿ ರಕ್ಷಿಸ್ಕೋತಿರೋ, ಇಲ್ಲ ಬಿಟ್ಕೊಡ್ತಿರೋ, ಇಲ್ಲ ಹರಿತಿರೋ, ಅದು ನಿಮ್ಮ ವ್ಯಕ್ತಿತ್ವ. ಬಿಗ್ ಬಾಸ್ ಏನು ಹೇಳಲ್ಲ, ನಿಮ್ಗೆ ಏನ್ ಬೇಕೋ ಮಾಡಿ. ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಅದಕ್ಕೆ ಅದು ವ್ಯಕ್ತಿತ್ವದ ಶೋ ಅಂತ ಹೇಳೋದು. ಏನಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ. ಕೆಲವರು ಗೆಲ್ಲೋದಕ್ಕೋಸ್ಕರ ಏನೇನೋ ಮಾಡ್ತಾರೆ, ಕೆಲವರು ಗೆಲ್ಲೋದಕ್ಕೋಸ್ಕರ ಅಲ್ಲಿ ಕದೀತಾರೆ, ಕೆಲವೊಂದ್ಸಲ ಗೆಲ್ಲೋದಕ್ಕೋಸ್ಕರ ಜಗಳ ಮಾಡ್ತಾರೆ, ಕೆಲವರು ನನ್ನಂತವನು ಅಂದ್ರೆ ಇಮೋಷನಲ್ ಆಗಿ ಕೆಲವೊಂದ್ಸಲ ಬಿಟ್ಟು ಕೊಡ್ತೀನಿ ನಾನು. ಸೊ ಈ ತರ ನಿಮ್ ವ್ಯಕ್ತಿತ್ವ ಅಲ್ಲಿ ಪ್ರದರ್ಶನ ಆಗುತ್ತೆ ಹೊರತು ಬಿಗ್ ಬಾಸ್ ನಾವು ಕೆಲವೊಂದು ಸಮಯ ಹೆಂಗಾಗಿತ್ತು ಅಂತಂದ್ರೆ, ನಾವು ಅಂದ್ರೆ ಲಿಟ್ರಲಿ ಬೇಡ್ತೀವಿ ಬಿಗ್ ಬಾಸ್ ಇದೊಂದು ಕಳಿಸಿ, ಬಿಗ್ ಬಾಸ್ ನಮ್ಗೆ ಆಗ್ತಾ ಇಲ್ಲ, ಬಿಗ್ ಬಾಸ್ ಸ್ವಲ್ಪ ಬೇಡ್ಲೇಬೇಕಾದಂತ ಬೇಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಏನೋ ಇವಾಗ ಸಕ್ಕರೆ ಇರೋದಿಲ್ಲ, ಒಂದು ವಾರ ಊಟ ಹೆಂಗಿರುತ್ತೆ ಅಂದ್ರೆ ವಾರಕ್ಕೆ ಇಷ್ಟು ರೇಷನ್ ಬರುತ್ತೆ, 3 ಬ್ಯಾಗ್ 5 kg 3 ಬ್ಯಾಗ್ 15 kg ಅಕ್ಕಿ ಬರುತ್ತೆ, 5 kg ಗೋಧಿ ಬರುತ್ತೆ, ಆಮೇಲೆ ಒಂದ್ ಸ್ವಲ್ಪ ಈರುಳ್ಳಿ ಬರುತ್ತೆ, ಟೊಮೆಟೊ ಬರುತ್ತೆ, ಕೊತ್ತಂಬರಿ ಸೊಪ್ಪು, ಬೇಸಿಕ್ ಉಪ್ಪು ಬರುತ್ತೆ, ಚಹಾ ಹುಡಿ, ಸಕ್ಕರೆ 2 kg, 18 ಜನರಿಗೆ 2 kg ಸಕ್ಕರೆ ಬರುತ್ತೆ. ಆಮೇಲೆ ಒಬ್ಬೊಬ್ಬರಿಗೆ ಒಂದು ವಾರಕ್ಕೆ ಒಂದೊಂದು ಪ್ಯಾಕೆಟ್ ಹಾಲು ಬರುತ್ತೆ. ಎಂಡೆಂಡಿಗೆ ಸ್ವಲ್ಪ ನಮ್ಗೆ ಜಾಸ್ತಿ ಸಿಗ್ತಾ ಇತ್ತು ಜನ ಕಡಿಮೆ ಆದಾಗ. ಸೊ ಇಷ್ಟನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ಕೋತೀರಾ, ಆಟನೇ ಹಂಗೆ ನೀವು ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ತೀರಾ, ಇನ್ನೊಬ್ಬನ ಜೊತೆ ನೀವು ಈ ತಿನ್ನೋ ವಿಷಯದಲ್ಲಿ ಹೆಂಗೆ ಅಡ್ಜಸ್ಟ್ ಆಗ್ತೀರಾ, ಬೇರೆ ವಿಷಯಗಳಲ್ಲಿ ಹೆಂಗೆ ಅಡ್ಜಸ್ಟ್ ಆಗ್ತೀರಾ, ಯಾವ ರೀತಿಯ ವ್ಯಕ್ತಿತ್ವ ತೋರಿಸ್ತೀರಾ, ಇದು ಆಟ. ಅಲ್ಲಿ ಸ್ಕ್ರಿಪ್ಟೆಡ್ ಬಿಡಿ, ನಮ್ಗೇನಾದ್ರೂ ಡೌಟ್ ಬಂದ್ರು, ನನ್ನ ಕೆಲವು ದಿನಗಳು ಏನಾಗ್ತಿತ್ತು ಅಂದ್ರೆ, ಕೆಲವು ವಾರಗಳಲ್ಲಿ ಹಂಗಾಗಿದೆ, ನಾನು ತುಂಬಾ ಲೋ ಆಗಿ ನನ್ಗೆ ಇಲ್ಲಿ ಇರೋದೇ ಬೇಡ ಅಂತಂದಾಗ ಒಂದು ಇನ್ಸಿಡೆಂಟ್ ಆದಾಗ ನಾನು ತೋರಿಸಿದ್ರೆಲ್ಲೋ ಗೊತ್ತಿಲ್ಲ, ನಾನು ಕ್ಯಾಮ್ರಾ ಹೋಗಿ ಹೇಳ್ತಾ ಇದ್ದೆ, ಇಲ್ಲ ಬಿಗ್ ಬಾಸ್ ನನ್ಗೆ ಇಲ್ಲಿ ಇರೋಕ್ಕಾಗಲ್ಲ, ನನಗೆ ಫೋನ್ ಮಾಡ್ಬೇಕು, ಮನೆಗೆ ಫೋನ್ ಮಾಡ್ತಿದ್ರೆ ನನ್ಗೆ ಇಲ್ಲಿ ಇರೋಕ್ಕಾಗಲ್ಲ, ನನ್ಗೆ ತುಂಬಾ ಕಷ್ಟ ಇದೆ ಅಂತ. ಬಟ್ ಆ ಮೊಮೆಂಟ್ ಅಲ್ಲೂ ಫೋನ್ ಕೊಡಲ್ಲ ನಿಮ್ಗೆ, ಅರ್ಥ ಆಯ್ತಾ? ಅಂದ್ರೆ ನಾನು ಅಷ್ಟು ಹೇಳ್ತಾ ಇದ್ದೆ, ಇಲ್ಲಾಂದ್ರೆ ನಾನು ಹೋಗ್ಬೇಕಾಗ್ಬೋದು ಹೊರಗೆ, ನನಗೊಂದು ಫೋನ್ ಕೊಡಿ ಅಂತ. ಬಟ್ ಆವಾಗಲೂ ಬಿಗ್ ಬಾಸ್ ರೆಸ್ಪಾಂಡ್ ಮಾಡಲ್ಲ.
ಸೊ ನಿಮಗೆ ಏನಾದ್ರು ಹುಷಾರಿಲ್ಲದೆ ಇದ್ರೆ ಅದು ಮೆಡಿಕಲ್ ಎಮರ್ಜೆನ್ಸಿ ಒಬ್ರು ಡಾಕ್ಟ್ರು ಕನ್ಫೆಷನ್ ರೂಮಿಗೆ ಬರೋದು ಬಿಟ್ರೆ ಇನ್ನೊಬ್ಬ ಮೂರನೇ ವ್ಯಕ್ತಿ ಯಾರ್ಯಾರು ಸಿಗಲ್ಲ. ಅಂದ್ರೆ ಬಿಗ್ ಬಾಸ್ ಏನು ಕ್ಯಾಮ್ರಾ ಮುಂದೆ ತೋರಿಸೋ ಅಂತ ಇವಾಗ ಗೆಸ್ಟ್ಗಳು ಬರೋದು ಆ ತರದ್ದೆಲ್ಲ ಕ್ಯಾಮ್ರಾ ಮುಂದೆ ತೋರಿಸೋದು ಬರೋದು ಬಿಟ್ರೆ ಇನ್ಯಾರದ್ದೇ ಸಂಪರ್ಕ ಇರಲ್ಲ. ಒಂದು ಸೌಂಡ್ ಕೂಡ ಕೇಳಕ್ ಬಿಡಲ್ಲ ಹೊರಗಡೆಯಿಂದ. ನಾನು ಮನೆ ಒಳಗಡೆ ವ್ಯೂ ಹೆಂಗಿದೆ ಅಂತಂದ್ರೆ ಇಷ್ಟು ದೊಡ್ಡ ಹೈಟ್ ಅಲ್ಲಿ ಗೋಡೆ ಇದೆ, ಅದ್ರ ಮೇಲೇನು ಹೊರಗಡೆ ಏನು ಕಾಣಬಾರ್ದು ಅಂತ ಶೀಟ್ ಇದೆ, ದೊಡ್ಡ ಶೀಟು. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು 2 ಮರ ಕಾಣುತ್ತೆ ಅಕ್ಕಪಕ್ಕ, ಸೈಡ್ಗೆಲ್ಲ ಒಂದು ಸೈಡ್ ಆ ಆಂಗಲ್ ಇಂದ ನೋಡಿದಾಗ ಒಂದು ಸಣ್ಣ ಗ್ಯಾಪ್ ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ಕಾಣುತ್ತೆ, ಅದು ಏನೂ ಇಲ್ಲ ದೂರದಲ್ಲಿ. ಅದೊಂದು ಖುಷಿ ನಮಗೆ. ಆಮೇಲೆ ನಾವು ಎಷ್ಟು ಅಂದ್ರೆ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ, ಅದಕ್ಕೆ ನಾನು ಇನ್ನೂ ಕ್ಲಾರಿಟಿ ಕೊಡ್ತಾ ಇರೋದು, ಅಲ್ಲಿ ಯಾವ ರೀತಿಯಲ್ಲಿ ಏನೂ ಸಿಗಲ್ಲ ಅಂತಂದ್ರೆ ನಾವ್ ಹಿಂಗ್ ಸುಮ್ಮನೆ ಆಕಾಶ ನೋಡ್ತಾ ಇದ್ದಾಗ ಒಂದು ಹಕ್ಕಿ ಹಾರೋದ್ರೆ ಆವಾಗ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಅಕ್ಕಿ ಹೋಗ್ತಾ ಇದೆ ಅಂತ. ಅಷ್ಟು ರಿಸ್ಟ್ರಿಕ್ಟೆಡ್ ಇದೆ. ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡಾ ಅಂತ ಕೇಳೋರಿಗೆ ನಾನು ಹೇಳೋವಂಥ ಪ್ರಶ್ನೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ಇಂಚು ಕೂಡ ನಿಮಗೆ ಬಿಗ್ ಬಾಸ್ ಹೇಳಲ್ಲ ನೀವು ಏನ್ ಮಾಡಬೇಕು ಅಂತ. ಬಿಗ್ ಬಾಸ್ ಟಾಸ್ಕ್ ಅಂತ ಬಂದಾಗ ಆ ಟಾಸ್ಕ್ ಪುಸ್ತಕದಲ್ಲಿ ಈ ಆಟವನ್ನ ಹೇಗೆ ಆಡಿ ಅಂತ ಹೇಳ್ತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಎಲ್ಲೂ ಬಿಗ್ ಬಾಸ್ ಏನೇನು ಹೇಳಲ್ಲ. ಅಂಡ್ ನಾವ್ ಏನು ಗುಡಿಸೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ತಿಂಡಿ ರೆಡಿ ಮಾಡೋದಾಗಿರ್ಬೋದು, ಇಲ್ಲ ನಾವು ಮಲಗೋ ವಿಷಯಗಳಾಗಿರ್ಬೋದು, ಅಲ್ಲಿ ಏನ್ ನೋಡ್ತೀರಾ ಅದು ಏನ್ ಕಾಣಿಸ್ತಾ ಇದೆ ಅದೇ ಸತ್ಯ. ಅದು ಬಿಟ್ಟು ಒಂದೇ 1% ನಿಮಗೆ ಬೇರೆಯವರ ಸಂಬಂಧ ಇರೋದಿಲ್ಲ. ಈಗ ನೀವು ಫಸ್ಟ್ OTT ಸೀಸನ್ ಒಳಗಡೆ ಹೋಗ್ತೀರಿ, ಅಲ್ಲಿ ಹೋದಾಗ ಅಲ್ಲಿದ್ದಂಥ ಕಂಟೆಸ್ಟೆಂಟ್ಗಳು ನಿಮ್ಮನ್ನು ತುಂಬ ಹತ್ತಿರ ಆಗೋದು ಯಾವಾಗ ಅಂತ ಹೇಳಿದ್ರೆ ನೀವು ನಿಮ್ಮ ತಾಯಿಯ ವಿಚಾರವನ್ನು ಅಲ್ಲಿ ಓಪನ್ ಆಗಿ ಹೇಳ್ತೀರಿ. ಈಗ ಇಡೀ ಕರ್ನಾಟಕವೇ ಒಂದು ಮೂಕ ಸ್ತಬ್ಧ ಸಿಚುವೇಶನ್. ನೀವಾಗ ಅಲ್ಲಿ ಅಳ್ತೀರಿ, ಆ ಒಂದು ರಿಯಲ್ ಇನ್ಸಿಡೆಂಟನ್ನು ಎಕ್ಸ್ಪ್ಲೈನ್ ಮಾಡ್ತೀರಿ, ಏನಾಗಿತ್ತು, ಅವರನ್ನು ನೀವು ಕಾಪಾಡಲಿಕ್ಕೆ ತುಂಬ ಟ್ರೈ ಮಾಡಿದ್ರಿ, ಅಮ್ಮ ಈ ಥರ ಮಾಡಬೇಡಿ ಅಂತ, ಅವ್ರು ನಿಮ್ಮ ಕೈ ಮೀರಿ ಇದು ಮಾಡ್ತಾ ಇದ್ರು, ಒಂದಿನ ನಿಮ್ಮ ಎದುರುಗಡೆ ಈ ಥರ ಆಗುತ್ತೆ ಅಂತ ಹೇಳಿ ಆ ಸನ್ನಿವೇಶ ಹೇಳ್ಕೊಳ್ಬೇಕು. ಆ ಒಂದು ಯಾಕೆ ಬಂತು ನಿಜವಾಗಿ ನಿಮಗೆ ಅದು ತಾಯಿ ವಿಚಾರವನ್ನು ಹೇಳಲೇಬೇಕು ಅಂತ ಹೇಳಿ? ಒಂದೇನು ಅಂತಂದ್ರೆ ಅದು ವೇದಿಕೆ ಆಗಿತ್ತು. ಅಂದ್ರೆ ಅಲ್ಲಿ ಒಂದೇನು ಅಂತಂದ್ರೆ ನಾನು ಹೊರಗಡೆ ಯಾವಾಗಲೂ ನಿಮ್ಮ ಹತ್ರ ನಾನು ಜಾಸ್ತಿ ಎಲ್ಲೂ ಹೇಳ್ಕೊಂಡಿಲ್ಲ. ನೀವು ಹಿಂದೆ ಬೇರೆ ಇಂಟರ್ವ್ಯೂಗಳೆಲ್ಲ ಮಾಡಿದಾಗ ತಾಯಿ ಬಗ್ಗೆ ತೀರ್ಕೊಂಡಿದ್ದಾರೆ ಅಂತ ಮಾತ್ರ ಹೇಳಿದ್ದೆ. ಎಲ್ಲೂ ತಾಯಿ ಆ ವಿಚಾರಗಳಾಗಿರ್ಲಿ ನನಗದು ಹೇಳೋದಕ್ಕೂ ಇಷ್ಟ ಇಲ್ಲ. ಅದ್ರ ಬಗ್ಗೆ ಅದನ್ನ ಇನ್ನೊಬ್ರಿಗೆ ತಿಳಿಸೋದಕ್ಕೆ ಅಷ್ಟೊಂದು ಕಂಫರ್ಟೇಬಲ್ ಆಗಲ್ಲ. ಬಟ್ ಅಲ್ಲಿ ಒಳಗಡೆ ಹೋದಾಗ ಅದೇ ಇರೋದು. ನಾನು ಹೊರಗಡೆಯಿಂದ ಬಿಗ್ ಬಾಸ್ ನೋಡಿದಾಗ ಬೈತಾ ಇದ್ದೀನಿ, ಏನಕ್ಕೆ ಜಗಳ ಮಾಡ್ತಾನೆ ಬೇರೆಯವ್ರ ಬಗ್ಗೆ, ಇವ್ರು ಏನ್ ಹಿಂಗಾಡ್ತಾರೆ, ಒಂದು ತಿನ್ನೋದಕ್ಕೆಲ್ಲ ಏನೋ ಇಷ್ಟೊಂದೆಲ್ಲ ಓವರ್ ಆಡ್ತಾರೆ ಅಂತ. ಬಟ್ ಒಳಗಡೆ ಹೋದಾಗ ನಿಮ್ಗೆ ಅಲ್ಲಿ ಭಾವನೆ ಬಿಟ್ರೆ ಬೇರೆ ಏನೂ ಇರೋದಿಲ್ಲ. ಇಮೋಷನಲ್ ವ್ಯಕ್ತಿ ಆಗಿದ್ರೆ ನಿಮಗೆ ಇಮೋಷನ್ಸ್ ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಬಿಕಾಸ್ ಅಂತ ಒಂದು ಪರಿಸ್ಥಿತಿ ಇರುತ್ತೆ, ನಿಮಗೆ ಯಾರೂ ಪರಿಚಯ ಇರೋದಿಲ್ಲ. ಸೊ ನಿಮ್ಗೆ ನಿಮ್ಮವ್ರನ್ನ ನೆನಪಾಗ್ತಾ ಇರುತ್ತೆ ಹೊರಗಡೆ. ಅಂಡ್ ಅವಾಗ ಇನ್ನೂ ನಿಮ್ಗೆ ಬೇಜಾರು ಜಾಸ್ತಿ ಆಗುತ್ತೆ. ಸೊ ಅವರೆಲ್ಲ ಹೇಳಿದಾಗ ನನಗೆ ಏನೋ ಎಲ್ಲರೂ ಅವ್ರವ್ರ ಕಥೆಗಳನ್ನು ಹೇಳಿದಾಗ ಸೊ ಅದೊಂದು ಪರ್ಫೆಕ್ಟ್ ವೇದಿಕೆ ನನ್ನ ತಾಯಿ ಬಗ್ಗೆ. ಅಂದರೆ ನಾನು ಹೇಳಿದ್ದೇನಕ್ಕೆ ಅಂತಂದರೆ ನನಗೆ ಆ ಕೊನೆಯ ದಿನಗಳು ನಾನು ಬಿಹೇವ್ ಮಾಡಿದ ರೀತಿ ನನಗೆ ಈಗಲೂ ತುಂಬ ಬೇಜಾರಿದೆ. ಸೊ ಅಟ್ಲೀಸ್ಟ್ ಆ ವೇದಿಕೆಯಲ್ಲಿ ಒಂದು ಅಮ್ಮನಿಗೆ ಸಾರಿ ಕೇಳಬೇಕು ಅಂತ ಅನ್ನಿಸ್ತು. ಬಿಕಾಸ್ ಅದು ನಾವು ಯಾವುದು ಇಲ್ಲಿಂದ ಥಿಂಕ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ಫುಲ್ ಇಮೋಷ್ನಲಿ ಅಲ್ಲಿ ಇನ್ನೊಬ್ಬರು ಸ್ಟೋರಿ ಕೇಳಿದಾಗ ನಾವು ಇಮೋಷ್ನಲಿ ನಮ್ಮ ಕಂಟ್ರೋಲ್ ಇರಲ್ಲ, ನಾವು ಏನು ಮಾತಾಡ್ತಿದ್ದೀವಿ ಅಂತ. ಸೊ ನಾನು ಯಾವತ್ತು ಮನಸ್ಸಿಂದ ಎಲ್ಲ ಮಾಡೋನು. ಸೊ ಅನ್ನಿಸ್ತು, ಅವಾಗ ಏನೋ ಅನ್ನಿಸ್ತು, ಇಲ್ಲ ನನ್ನಮ್ಮನ ಬಗ್ಗೆನೂ ಹೇಳಿ ನನಗೂ ಒಂದು ಈ ಥರ ಪಾಸ್ಟ್ ಇದೆ, ನಮ್ಮನಿಗೊಂದು ಸಾರಿ ಕೇಳಬೇಕು ಅಂತ ಅನ್ನಿಸ್ತು. ಅದೊಂದು ಪರ್ಫೆಕ್ಟ್ ವೇದಿಕೆ ಅಂತ ಅನ್ನಿಸ್ತು. ಸೊ ಅದ್ರ ಪಾಡಿಗೆ ಬಂತು ಮನಸ್ಸಿಂದ ಅದು. ಸೊ ನಿಮ್ಮ ಅಮ್ಮನ ಇದಾದ ಮೇಲೆ ನೀವು 3 ಮಕ್ಕಳು ಮಂಗಳೂರಿಗೆ ಬರ್ತೀರಿ, ದೊಡ್ಡಮ್ಮನ ಹತ್ತಿರ ಬೆಳಿತೀರಿ ಸುಮಾರು ವರ್ಷ. ನಿಮ್ಮ ದೊಡ್ಡಮ್ಮನ ಸಂದರ್ಶನ ಕೂಡ ಮಾಡಿದ್ವಿ, ಅವರು ಸುಮಾರು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ನಾವು ಅನ್ಕೊಂಡಿದ್ದ ರೂಪೇಶ್ ತುಂಬಾ ಎನರ್ಜೆಟಿಕ್ ರೂಪೇಶ್, ಹೊರಗಡೆ ಬಂದಾಗ 100,000 ಜನರುಗಳನ್ನ ಎಂಟರ್ಟೈನ್ ಮಾಡ್ತಾರೆ, ಏನಾದ್ರು ಸ್ವಲ್ಪ ಕೂರ್ತಾ ಇದ್ರೆ ಅವರನ್ನ ಎನರ್ಜಿ ತುಂಬಿಸಿ ವಾ ಅಂತ ಬೊಬ್ಬೆ ಹಾಕಿಸುವಂತ ರೂಪೇಶ್. ಮನೆಯಲ್ಲಿ ತುಂಬಾ ಸೈಲೆಂಟ್ ಅಂತೆ, ಮಾತಾಡೋದೇ ಇಲ್ವಂತೆ, ಅವನಷ್ಟಕ್ಕೆ ಬಂದು ಹೋಗ್ತಾನೆ. ಒಂದು ವೇಳೆ ಈಗ ನಾನೇ ಅಂತ ಮನೆಯಲ್ಲಿ ಏನೊಂದ್ರು ಬಟ್ಟೆ ಸಿಗ್ಲಿಲ್ಲ, ಅಮ್ಮ ನನ್ನ ಅಂಗಿಯಲ್ಲಿ, ಅಮ್ಮ ನನ್ನ ಚಡ್ಡಿಯಲ್ಲಿ ಅಂತ ಕೇಳ್ತೀನಿ, ಅವನಿಗೆ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರು ನನಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅವನಷ್ಟಕ್ಕೆ ಹುಡುಕ್ತಾ ಇರ್ತಾನೆ. ನಾನೇ ಹೋಗಿ ಕೇಳಬೇಕು, ಏನು ಹುಡುಕ್ತಾ ಇದೀಯಾ, ಅದು ಇಲ್ಲಿದೆ ಅಂತ ನಾನು ಹೇಳ್ತೀನಿ ಅಂತ. ದೊಡ್ಡಮ್ಮನ ಒಂದು ಬಾಂಡಿಂಗ್, ಅವರ ಜೊತೆಗಿನ ಇಷ್ಟು ವರ್ಷದ ಒಡನಾಟ, ಅದ್ರ ಬಗ್ಗೆ ಏನಾದ್ರು ನೆನೆಸ್ಕೊಳ್ಬಹುದಾ? ಯಾಕಂದ್ರೆ ಹೇಳಿ ತಾಯಿ ಸ್ಥಾನವನ್ನು ತುಂಬುವುದು ಒಂದು ಸುಲಭದ ಮಾತಲ್ಲ. ಹೌದು. ಈಗ ಅವರ ಸಂದರ್ಶನ ಕೂಡ ನಮ್ಮ ಚಾನಲ್ ಅಲ್ಲಿ ಆಲ್ಮೋಸ್ಟ್ 5 ಲಕ್ಷಕ್ಕಿಂತ ಹೆಚ್ಚಿನ ಜನ ನೋಡಿ ಹೇಳ್ತಾ ಇದ್ದಾರೆ, ದೊಡ್ಡಮ್ಮ ಅಂತ ಇದ್ರೆ ಇವರ ತರ ಇರಬೇಕು, ಏನ್ ಇವರ ಬಾಂಡಿಂಗ್, ಎಷ್ಟು ಪ್ರೀತಿಯಲ್ಲಿದ್ದಾರೆ ಅಂತ. ಏನ್ ಹೇಳ್ತೀರಿ ದೊಡ್ಡಮ್ಮನ? ಹೌದು, ನಮ್ದು ಹೆಂಗೆ ಅಂದ್ರೆ 10ನೇ ಕ್ಲಾಸ್ ಆದ್ಮೇಲೆ ಅಮ್ಮ ತೀರ್ಕೊಂಡ್ಮೇಲೆ ಅಕ್ಕ ತೀರೋದಕ್ಕಿಂತ ಮುಂಚೆನೆ ಈ ಕಡೆ ಬಂದಿದ್ದು ದೊಡ್ಡಮ್ಮನ ಮನೆಗೆ.
ಅಮ್ಮ ತೀರಿದ್ಮೇಲೆ ನಾನು 10ನೇ ಆದ್ಮೇಲೆ ಇಲ್ಲಿ ಬಂದೆ, ತಮ್ಮನು 10ನೇ ಸ್ಟ್ಯಾಂಡರ್ಡ್ ಆದ್ಮೇಲೆ ಇಲ್ಲಿ ದೊಡ್ಡಮ್ಮನ ಮನೆಗೆ ಬಂದ್ವಿ. ಸೊ ದೊಡ್ಡಮ್ಮ ಹೆಂಗಿದ್ದು ಅಂದ್ರೆ ದೊಡ್ಡಪ್ಪ ಒಬ್ಬ PWD ನಲ್ಲಿ PON ಆಗಿದ್ದು. ಸೊ ಅವ್ರೊಂದು ಸಣ್ಣ ಕ್ವಾರ್ಟರ್ಸ್, ಒಂದು ಹಾಲು, ಒಂದು ಸಣ್ಣ ರೂಮು, ಒಂದು ಕಿಚನ್, ಒಂದು ಟಾಯ್ಲೆಟ್ ಇಷ್ಟೇ ಇದ್ದಿದ್ದು ಮನೆಯಲ್ಲಿ. ಅವ್ರಿಗೆ ಅಲ್ಲಿ ಜಾಗ ಇರಲಿಲ್ಲ. ಆವಾಗಲೂ ಅವರು ಇಲ್ಲ ಬಾ ನಿನ್ ಬಾ ಅಂದ್ರೆ ಇಲ್ಲಿ ಫ್ಯೂಚರ್ ಚೆನ್ನಾಗುತ್ತೆ ಎಜುಕೇಶನ್ ವೈಸ್ ಆಗಿರ್ಬೋದು. ಅಕ್ಕನ ಕರೆದ್ರು, ನನ್ನ ಕರೆದ್ರು, ತಮ್ಮನ ಕರೆದ್ರು. ಯಾವತ್ತೂ ನಮಗೆ ಅಂದ್ರೆ ಭೇದ ಭಾವ ತೋರಿಸ್ದ ಅವ್ರ ಮಕ್ಕಳು ಅಥವಾ ನಾವು ಬೇರೆ ಅಂತಲ್ಲ. ಸೊ ಎಲ್ಲರನ್ನ ಒಂದೇ ಅಂದ್ರೆ ಮನೆಯಲ್ಲಿ ನಮ್ಮ ಎಜುಕೇಶನ್ ಅಪ್ಪನೇ ನೋಡ್ತಾ ಇದ್ದಿದ್ದು. ಬಟ್ ಸ್ಟಿಲ್ ಇಲ್ಲಿ ನಮ್ಮನ್ನ ಸೆಟಲ್ ಮಾಡಬೇಕು ಅಂತಂದ್ರೆ, ಮನೆಯಲ್ಲಿ ಜಾಗವಿಲ್ಲದ ಮನೆಯಲ್ಲಿ ಜಾಗ ಕೊಡಬೇಕು ಅಂತಂದ್ರೆ ಮನಸ್ಸು ತುಂಬಾ ದೊಡ್ಡದಿರಬೇಕು. ಸೊ ಅದಕ್ಕೆ ನಾನು ಯಾವತ್ತೂ ಹೇಳ್ತೇನೆ, ನನಗೆ 2 ಅಮ್ಮ, ಒಂದು ನನಗೆ ಜನ್ಮ ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೊಬ್ರು ನನ್ನನ್ನು ಸಾಕಿದ್ದಾರೆ ಅಂತ. ಆ್ಯಂಡ್ ಅದೇ ಅವ್ರು ಹೇಳ್ದಂಗೆ ನಾನು ಮನೆಯಲ್ಲಿ ಏನೂ ಮಾತಾಡಲ್ಲ. ಏನಕ್ಕೆ ಅಂತಂದ್ರೆ ಹೊರಗಡೆ ಫ್ರೆಂಡ್ಸ್ ಎಲ್ಲ ಇದ್ದಾಗ ತುಂಬ ಜಗಳ ಮಾಡ್ತೀನಿ, ಕಿರ್ಚಾಡ್ತೀನಿ. ಇಲ್ಲೆಲ್ಲ ಆಫೀಸಲ್ಲೆಲ್ಲ ನನಗೇನೋ ಸಿಕ್ಕದೆ ಇದ್ರೆ ಕಿರಿಕಿರಿ ಮಾಡ್ತಾ ಇರ್ತೀನಿ ನಾನು. ಬಟ್ ಮನೆಯಲ್ಲಿ ನಾನು ಹಿಂಗೆ ಅಂದ್ರೆ ಹಿಂದೆಯಿಂದ ನಾನು ಅಂದ್ಕೊಂಡಿರೋದು ಏನೋ ಅಂದರೆ ಇಲ್ಲಿಗೆ ಬಂದಾಗ, ಸೊ ಅಮ್ಮ ಎಲ್ಲ ತೀರಿ ಇಲ್ಲಿಗೆ ಬಂದಾಗ ನನಗೆ ಹಿಂದೆ ನನ್ನ ತಲೆಯಲ್ಲಿ ಸೊ ನಾನು ಏನೇ ಆದರೂ ನಾನು ದೊಡ್ಡಮ್ಮನ ಮನೇಲಿ ಇರೋದು. ಸೊ ನನಗೇನೇ ಕಷ್ಟ ಆದರೂ ಆ ಕಷ್ಟನ ಅವ್ರಿಗೆ ಕೊಡಬಾರ್ದು. ಬಿಕಾಸ್ ಅವ್ರು ನನ್ನನ್ನು ಮನೇಲಿ ಇರೋಕ್ಕೆ ಬಿಟ್ಟು ಅವರೇನೋ ಆ ಡಿಫ್ರೆನ್ಸ್ ತೋರಿಸಿಲ್ಲ. ಬಟ್ ನನ್ನ ಫೀಲಿಂಗು ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು. ಇವಾಗ ನನಗೇನಾದ್ರೂ ಬೇಜಾರಾಯಿತು, ನನ್ನಲ್ಲಿ ದುಡ್ಡಿಲ್ಲ ಅಥವಾ ನನಗೇನೋ ಕಷ್ಟ ಆಯಿತು, ಇದನ್ನು ಅವ್ರಿಗೆ ಹೇಳಿ ತಿರ್ಗಾ ಅವ್ರಿಗೆ ಬೇಜಾರು ಮಾಡಿಸೋದು. ಅಥವಾ ಮನೆಯಲ್ಲಿ ನಾನು ಒಂದಿನಾನು ಇವಾಗ ಮನೆಯಲ್ಲಿ ಹೋಗಿ ಏನು ಪದಾರ್ಥ ಅಂತ ಕೇಳಲ್ಲ. ಈ ನನಗೆ ಕೆಲವೊಂದ್ಸಲ ಇಷ್ಟ ಇಲ್ಲದಿರೋ ಪದಾರ್ಥ ಮಾಡಿದ್ರು ನನಗೆ ಬದನೆಕಾಯಿ ಅಂದ್ರೆ ಆಗಲ್ಲ. ಅದು ಮಾಡಿದ್ರೆ ನಾನು ಹೇಳಲ್ಲ, ನಾನು ಬಾಡು ಊಟ ಮಾಡ್ತೀನಿ, ನನ್ನ ಬಟ್ಟೆ ನಾನೇ ಇದು ಮಾಡ್ತೀನಿ. ಅವ್ರಿಗೆ ಅಂದರೆ ಅಲ್ಲಿ ಇರೋದೇ ದೊಡ್ಡ ವಿಷಯ. ಹಿಂದೆ ನಾನು ಕಾಲೇಜ್ ಹೋಗ್ತಾ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕಷ್ಟ ಆಗಬಾರ್ದು. ನಮ್ಮಿಂದ್ರೆ ನನ್ನ ಅಮ್ಮನ ಹತ್ರ ಹೇಳ್ಬೋದು, ಇದು ಮಾಡೋದು ಅಮ್ಮ ನನಗೆ ಅದು ಮಾಡಿ ಇದು ಮಾಡಿ. ಬಟ್ ಇವ್ರಿಗೆ ಹೇಳಿದ್ರೆ ಮಾಡ್ತಾರೆ. ಬಟ್ ನನಗೊಂದು ಫೀಲು ಇಲ್ಲ, ಇವ್ರ ಪಾಪ ಇಲ್ಲಿ ಇಷ್ಟು ಪ್ರೀತಿಯಿಂದ ಇಲ್ಲಿ ಇರೋದಕ್ಕೆ ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಇನ್ನು ಬರ್ಡನ್ ಆಗಬಾರ್ದು. ಇನ್ನು ಪಾಪ ಅವ್ರಿಗೂ ದುಡ್ಡಿಗೆ ಕಷ್ಟ, ನನಗೆ ಅದು ಮಾಡಿ ಇದು ಮಾಡಿ ಅಂದರೆ ಅವ್ರಿಗೆ ಪಾಪ ಕಷ್ಟ ಆಗುತ್ತೆ. ಅವ್ರು ಏನು ಮಾಡ್ತಾರೆ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನಾವು ತಿನ್ನೋದು. ಬಟ್ ಊಟ ಗಿಟ್ಟಕ್ಕೆ ಏನೂ ತೊಂದರೆ ಇರಲಿಲ್ಲ ಮನೆಯಲ್ಲಿ. ಸೊ ಅದು ಹಾಗೆ ಬೆಳ್ಕೊಂಬಂತು. ನನಗೆ ಯಾವುದೇ ರೀತಿಯಲ್ಲೂ ಒಂದು ದಿನ ನಾನು ಇಲ್ಲ ಇದು ಇಷ್ಟ ಇಲ್ಲ, ಸೊ ಇದು ಮಾಡಬೇಡಿ, ನನಗೆ ಇದು ಮಾಡಿಕೊಡಿ, ಇಲ್ಲ ನನ್ನ ಬಟ್ಟೆ ಎಲ್ಲಿದೆ ಅಂತ ಕೇಳೋದು, ಬೈಯೋದು ನನ್ನ ಮನೆಯಲ್ಲಿ ಇಲ್ಲಿ ತನಕ ಮಾಡಿಲ್ಲ. ಬಿಕಾಸ್ ದೊಡ್ಡಮ್ಮ ಮಾತ್ರ ಇರೋದು ನನ್ನ ಮನೆಯಲ್ಲಿ. ಸೊ ಅದು ಹಾಗೆ ಅಂದ್ರೆ ಮನೆಯಲ್ಲಿ ನನಗೇನಾದರೂ ಅಂದ್ರು ಕೂಡ ಕೆಲವೊಂದ್ಸಲ ದೊಡ್ಡಮ್ಮ ಏನಾದರೂ ದೊಡ್ಡಮ್ಮ ಅನ್ನಲ್ಲ, ದೊಡ್ಡಪ್ಪ ಏನಾದರೂ ಏನಾದ್ರು ಲೈಟ್ ಆಗಿದೆಯಾ ಅದು ಇರುತ್ತಲ್ಲ ಮನೆಯಲ್ಲಿ, ಅಂದ್ರೂ ಕೂಡ ನಾನು ಏನು ರಿಪ್ಲೈ ಮಾಡಲ್ಲ. ಬಿಕಾಸ್ ಹಿಂದೆ ನೀವು ಏನು ಬೇಕಾದರೂ ನಾನೇ ಏನು ನನ್ನ ಬೈಯೇನು ತಪ್ಪು ಬರಬಾರ್ದು ಅಥವಾ ನನ್ನ ಬೈಯಿಂದ ಅವ್ರಿಗೇನೋ ಬೇಜಾರಾಗ್ಬಾರ್ದು ಅನ್ನೋ ರಿಪ್ಲೈ ಜಾಸ್ತಿ. ಆಯ್ತಾ ಓಕೆ ಏನಾದ್ರು ಅಂದ್ರು ಆಯ್ತು ದೊಡ್ಡಪ್ಪ ಬಿಡಿ ಮಾಡೋಣ, ಈ ಥರ ಎಲ್ಲ ಕೂಲಾಗಿರ್ತೀನಿ ಮನೆಯಲ್ಲಿ. ಬಿಕಾಸ್ ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಅದು, ಅವ್ರು ಅಷ್ಟು ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನನ್ನ ಜವಾಬ್ದಾರಿ ಅವ್ರಿಗೆ ಏನು ಬೇಜಾರಾಗಬಾರ್ದು, ಕಷ್ಟ ಆಗಬಾರ್ದು. ನನಗೆ ಎಷ್ಟೋ ನನ್ನ ಲೈಫಲ್ಲಿ ಕಷ್ಟಗಳು ಬಂದಾಗಲೂ ಅವ್ರಿಗೆ ನಾನು ಹೇಳ್ತಾ ಇರಲಿಲ್ಲ. ಬಿಕಾಸ್ ನನ್ನಿಂದ ಅವ್ರಿಗೆ ಏನಕ್ಕೆ ಬೇಜಾರು. ಇವಾಗ ನೋಡಿ, ಇವಾಗ ಒಳ್ಳೆ ಸ್ಟೇಜಿಗೆ ಬಂದಾಗ ಖುಷಿ ಆಗುತ್ತೆ. ಬಟ್ ನಮ್ಮ ಈ ಫೀಲ್ಡ್ ಗೊತ್ತಲ್ವಾ, ಕೆಲವೊಂದ್ಸಲ ನಾವು ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಸೊ ಅವಾಗ ಅದು ಆ ಟೆನ್ಷನ್ ನಮ್ಮ ಮನೆಯವ್ರಿಗೆ ಏನಕ್ಕೆ ಕೊಡೋದು. ಸೊ ಮನೆಯಲ್ಲಿ ನಾನು ಏನೂ ಡಿಸ್ಕಸ್ ಮಾಡಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಅಪ್ಪನ ಬಗ್ಗೆ ಹೇಳಬೇಕು. ಬಹುಶಃ ಹೆಚ್ಚಿನವರಿಗೆ ಗೊತ್ತೇ ಇರಲಿಲ್ಲ. ಅವರ ಮೊದಲ ಸಂದರ್ಶನ ಮಾಡುವ ತನಕ ತಂದೆ ಎಲ್ಲಿದ್ದಾರೆ, ಅವರು ಯಾರು, ಅವರ ಒಂದು ಹಿಂದಿನ ಜರ್ನಿ ಇರುತ್ತೆ, ಅದು ಏನೂ ಗೊತ್ತಿರಲಿಲ್ಲ. ಸಂದರ್ಶನ ಬಂದಾಗ ಇಡೀ ಕರ್ನಾಟಕ ಜನತೆ ಹೇಳಿತ್ತು, ಅಬ್ಬಾ ತಂದೆ ಇಷ್ಟು ದೊಡ್ಡ ಯಕ್ಷಗಾನ ಕಲಾವಿದ ಆಗಿದ್ರು ಕೂಡ ಮಗ ಎಲ್ಲಿಯೂ ಕೂಡ ಇದನ್ನು ಹೇಳಿರಲಿಲ್ಲ. ಆ ಒಂದು ಎಮೋಷನಲ್ ಇದನ್ನು ತಗೊಂಡು ಎಲ್ಲಿಯೂ ಕೂಡ ಯೂಸ್ ಮಾಡಲಿಲ್ಲ ಅಂತ ಹೇಳಿ. ತ್ಯಾಂಪಣ್ಣ ಶೆಟ್ಟರ ಬಗ್ಗೆ ನಾವು ನಿಜವಾಗಿ ಅವರನ್ನ ತುಂಬಾ ಹತ್ತಿರ ಆಗಿದ್ದೇವೆ. ಈಗ ಅವರನ್ನ ಸಂದರ್ಶನ ಮಾಡಿ ಮನೆಗೆ ಹೋಗಿ ಆದ್ಮೇಲೆ ಜನರಿಗೆ ಆಸೆ ಮಗ ತಂದೆ ಬಗ್ಗೆ ಏನು ಹೇಳ್ತಾರೆ ಅಂತ. ಯಾಕಂತ ಹೇಳಿದ್ರೆ ಅವರು ಮನೆ ಒಳಗಡೆ ಬರ್ತಾರೆ, ಆಗ ನೀವೊಂದು ಒಳಗಡೆ ಹೇಳಿರ್ತೀರಂತೆ. ಏನಂತ ಹೇಳಿದ್ರೆ ನನ್ನ ಅಪ್ಪ ನನ್ನನ್ನ ಮುದ್ದಾಡಲ್ಲ ಆ ತರ ಅಂತ. ಅವ್ರು ಏನಂತ ಹೇಳಿದ್ರೆ, ನಾನು ಯಾಕೆ ಹೊರಗಿನವರ ಪ್ರಪಂಚಕ್ಕೆ ನಾಟಕೀಯತೆಯನ್ನ ತೋರಿಸ್ಬೇಕು, ನನಗೆ ನನ್ನ ಮಕ್ಕಳು ಅಂತಂದ್ರೆ ಜೀವ, ಅದನ್ನ ನಾನು ಹೊರಗೆ ತೋರಿಸ್ಕೋಬೇಕು ಅಂತ ಇಲ್ಲ. ನನ್ನ ಮನಸ್ಸಿನ ಒಳಗಡೆ ಇದೆ, ನಾನು ಕಷ್ಟ ಆದ್ರೂ ನಾನು ದೂರದಲ್ಲಿದ್ರು ಅವರಿಗೆ ನನ್ನ ಆಶೀರ್ವಾದ ಯಾವಾಗ್ಲೂ ಇದೆ ಅಂತ. ಅಪ್ಪನ ಬಗ್ಗೆ ಮಗನ ಮಾತುಗಳು. ಅಂದ್ರೆ ಅಪ್ಪ ಒಂದು ಯಕ್ಷಗಾನ ಕಲಾವಿದ. ನನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಬಂದಿದ್ದೆ ಅಪ್ಪ ಮಾಡುವಂತ ಯಕ್ಷಗಾನ ಪಾತ್ರಗಳನ್ನು ನೋಡಿ. ಬಪ್ಪನಾಡು ಮೇಳದಲ್ಲಿ ಅವ್ರು ನಿಯರ್ಲಿ 10 ರಿಂದ 15 ವರ್ಷ ಏನೋ ಇದ್ರು ಆ ಮೇಳದಲ್ಲಿ ಕೆಲಸ ಮಾಡ್ತಾ. ಆ ಕಲೆಯ ಒಂದು ವಿಚಾರ ರಕ್ತಗತವಾಗಿ ಬಂದಿರಬಹುದು ಅಂತ ನಾನು ಅಂದ್ಕೋತೀನಿ. ನನ್ನ ಅಕ್ಕನೂ ತುಂಬಾ ಟ್ಯಾಲೆಂಟೆಡ್ ಆಗಿದ್ಲು, ತಮ್ಮನೂ ಇದ್ದ ಶಾಲೆಯಲ್ಲಿ ಇರ್ಬೇಕಾದ್ರೆ. ಅಪ್ಪನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ಫ್ಯಾಮಿಲಿ ಸಿಸ್ಟಮ್ ಆಗಿತ್ತು. ನಮಗೆ ಹೆಂಗೆ ಅಂತಂದ್ರೆ ಒಂದು ಕಡೆ ಅಕ್ಕನಿಗೆ ತುಂಬಾ ಪ್ರೀತಿ, ಅಂದ್ರೆ ಅಪ್ಪನಿಗೆ ಅಕ್ಕ ಅಂದ್ರೆ ತುಂಬಾ ಪ್ರೀತಿ, ತಮ್ಮ ಅಂದ್ರೆ ಚಿಕ್ಕವನಂತ ಪ್ರೀತಿ, ನನಗೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಇಬ್ರು ನಾನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಅವ್ರು ಅಷ್ಟು ಎಕ್ಸ್ಪ್ರೆಸ್
ಮಾಡಕ್ ಆಗಿಲ್ದೇ ಇರ್ಬೋದು, ಅಂಡ್ ಅವ್ರ ಎಕ್ಸ್ಪ್ರೆಸಿವ್ ಕೂಡ ಅಲ್ಲ. ಅಂಡ್ ನನಗೆ ಹೆಂಗೆ ಅಂದ್ರೆ ಈ ಹೊರಗಡೆ ಎಲ್ಲ ನಿಮ್ಗೆ ಗೊತ್ತಲ್ಲ, ನಾನು ಮಂಗಳೂರಿಗೆ ಬಂದಾಗ ಇವಾಗ ಸಿಟಿಯಲ್ಲೆಲ್ಲ ಅಪ್ಪ ಮಗನ ಸಂಬಂಧ ಎಲ್ಲ ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಅಲ್ಲೆಲ್ಲ ಜಾಸ್ತಿ ಇರುತ್ತೆ. ಸೊ ಅವಾಗ ನಮ್ಗೆ ಅನ್ಸುತ್ತೆ, ಅಯ್ಯೋ ನಮ್ಮ ಅಪ್ಪ ಯಾಕೆ ಹಿಂಗೆಲ್ಲ ಮಾತಾಡಲ್ಲ ಅಂದ್ರೆ ನನಗೂ ಅವ್ರ ಮೇಲೆ ರೆಸ್ಪೆಕ್ಟ್ ಪ್ರೀತಿ ಇದೆ, ಅವ್ರಿಗೂ ಇದೆ, ಬಟ್ ಮಾತಾಡೋದು ಸ್ವಲ್ಪ ಕಮ್ಮಿ. ಸೊ ಫೋನ್ ಮಾಡಿದ್ರು ಔಟ್ ಆಯ್ತಾ, ಓಕೆ ಇಷ್ಟು ಜಾಸ್ತಿ ಏನೋ ಮಾತಾಡಲ್ಲ ಅವರು. ನನಗೆ ಅನ್ನಿಸ್ತಾ ಇದ್ದಿಲ್ಲ, ನಮ್ಮಪ್ಪ ಹಿಂಗಿರ್ತಾ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ನನ್ನ ತಾಯಿಗೆ ಹುಷಾರಿಲ್ದಿರೋದ್ರಿಂದಾಗಿ ಚಿಕ್ಕಂದಿನಲ್ಲೂ ನಾವು ಫ್ಯಾಮಿಲಿ ಸಿಸ್ಟಮ್ ಸರಿ ಇರಲಿಲ್ಲ, ನಾವು ಒಟ್ಟಿಗೆ ಇದ್ದು ತುಂಬ ಕಡಿಮೆ. ಸೊ ಅದೇ ವೇದಿಕೆಯಲ್ಲಿ ಕೇಳಿದಾಗ ನನಗೆ ಅಪ್ಪನ ಬಗ್ಗೆ ಕೇಳಿದಾಗ ಅನ್ನಿಸ್ತು ಲೈಫಲ್ಲಿ ಅಂದರೆ ನನಗೆ ಯಾವತ್ತೂ ಒಂದು ಆ ಒಂದು ಫೀಲ್ ಮಿಸ್ಸಿಂಗ್ ಇದೆ ಅಂತ. ಸೊ ಅವಾಗ ಹೇಳಿದ್ದೆ, ನನಗೇನು ಇಲ್ಲ ಲೈಫಲ್ಲಿ ನನ್ನ ಅಪ್ಪನ ಹತ್ರ ನಂದೇ ತಪ್ಪು ಇರ್ಬೋದು, ಸೊ ಆ ಥರ ಕ್ಲೋಸ್ ಆಗಿ ಮಾತಾಡಿಲ್ಲ. ಅಪ್ಪನ ಹತ್ರ ಒಂದು ಹಗ್ ಈ ಮನೇಲಿ ಸಿಕ್ಕಿದ್ರೆ ಖುಷಿಯಾಗಿರ್ಬೋದು ಅಂತ. ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಅವ್ರ ಮನೆಗೆ ಬರ್ತಾರೆ ಅಂಡ್ ಅಲ್ಲಿ ಆ ಥರ ಎಲ್ಲ ಅವ್ರು ಮಾತಾಡ್ತಾರೆ. ಅಂಡ್ ಹೊರಗೆ ಬಂದಾಗ ಇವಾಗ ಎಷ್ಟೋ ಜನ ನಿಮ್ಮ ಅಪ್ಪನ ಕೇಳಿದೆ ಅಂತ ಹೇಳ್ತಾರೆ, ಬಿಕಾಸ್ ನನಗಿಂತ ನನ್ನ ಅಪ್ಪನೂ ಫೇಮಸ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಹೌದು, ಹತ್ರ ಆಗಿದ್ದಾರೆ ಜನರಿಗೆ. ನನಗೊಂದು ಖುಷಿ ಇದೆ, ಅಪ್ಪನಿಗೆ ಇವಾಗ ನಾನೇ ಬಿಗ್ ಬಾಸ್ಗೆ ಹೋಗೋದು ನನ್ನ ದೊಡ್ಡ ವಿಷಯ. ಸೊ ನನ್ನಿಂದಾಗಿ ಅಪ್ಪ ಮನೆಗೆ ಬಂದರು, ಸೊ ಅವರಿಗೆ ಲೈಫಲ್ಲಿ ಒಂದು ದೊಡ್ಡ ಗಿಫ್ಟ್ ನನ್ನಿಂದಾಗಿ ಸಿಕ್ತು ಅನ್ಕೋತೀನಿ. ಸೊ ತುಂಬ ಖುಷಿ ಇದೆ. ಈಗ ರೂಪೇಶ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ನನಗೆ ಗೊತ್ತಿರಲಿಲ್ಲ ರೂಪೇಶ್ ಶೆಟ್ಟಿ ಇಷ್ಟು ಎಮೋಷನಲ್ ಪರ್ಸನ್ ಅಂತ ಹೇಳಿ. ಫ್ರೆಂಡ್ಶಿಪ್ ಅಲ್ಲಿ ಇರುತ್ತೆ ಸಾನಿಯಾ ಅವ್ರ ಜೊತೆ, ಹೋಗ್ತಾ ಹೋಗ್ತಾ ಎಷ್ಟು ಬಾಂಡಿಂಗ್ ಬೆಳೀತು ಅಂತ ಹೇಳಿದ್ರೆ ತುಂಬಾ ಹತ್ತಿರದಲ್ಲಿ ಇಬ್ರು ಕೂಡ ಇರ್ತೀರ. ನನಗೆ ಒಂದ್ಸಲ ಆಯ್ತು ರೂಪೇಶ್ ಅವರು ಇಷ್ಟು ಎಮೋಷನಲ್ ಪರ್ಸನ್, ಇಷ್ಟು ಹಚ್ಕೋತಾರ ಯಾರನ್ನಾದ್ರು ಅಂತ ಹೇಳಿ. ಅದು ನಿಜವಾಗಿ ಯಾಕಾಗಿ ಕ್ರಿಯೇಟ್ ಆಯ್ತು ಆ ಒಂದು ಸಂದರ್ಭ? ಅಲ್ಲ, ನನಗೂ ಇದು ರಿಯಲೈಸ್ ಆಗಿದ್ದು ಮನೆಗೆ ಹೋದ್ಮೇಲೆ ಇಷ್ಟು ಇಮೋಷನಲ್ ಇದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ನೀವು ಬೇಕಾದ್ರೆ ಸ್ಟಾರ್ಟಿಂಗ್ ನನ್ನ ಅಲ್ಲಿ ಮಾತುಕತೆಗಳನ್ನು ನೋಡಿದ್ರೆ ನಾನು ಹೇಳ್ತಾ ಇದ್ದೆ, ನಾನು ಎಲ್ಲೂ ಆಳಲ್ಲ, ಯಾರ ಮುಂದೆನೂ ಆಳಲ್ಲ, ನನಗೆ ಮುಂದೆ ಕಣ್ಣೀರಾಕೋದೆಲ್ಲ ಇಷ್ಟ ಇಲ್ಲ, ನನಗೆ ಏನಾದರೂ ನೋವಾದರೆ ನಾನು ಟಾಯ್ಲೆಟ್ ಹೋಗಿ ಹತ್ತು ಬರ್ತೀನಿ ಅಂತ. ಬಟ್ ಅಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಏನಾಗುತ್ತೆ ಅಂತಂದರೆ, ಅಲ್ಲಿ ಏನಕ್ಕೆ ನೀವು ನಾಟಕ ಮಾಡೋಕ್ಕಾಗಲ್ಲ ಅಂತಂದರೆ, ಒಂದು 2 ವಾರ ಮಾತ್ರ ತಲೆಯಲ್ಲಿ ಕ್ಯಾಮ್ರಾ ಇದೆ, ಹೊರಗಡೆ ಜನ ಇದ್ದಾರೆ ಅಂತ ಇರುತ್ತೆ. ಹೋಗ್ತಾ ಹೋಗ್ತಾ ನಿಮಗೆ ಅಲ್ಲಿ ನೀವು ಜೀವಿಸೋದಕ್ಕೆ ಶುರು ಮಾಡದೇ ಇದ್ದರೆ ನಿಮ್ಮಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನೀವು ಜೀವಿಸೋದಕ್ಕೆ ಶುರು ಮಾಡಲೇಬೇಕು, ಇಲ್ಲ ಅಂತಂದರೆ ನೀವು ಏನೇನೋ ಆಗ್ಬಿಡ್ತೀರಾ. ಸೊ ನಿಮ್ಮ ಕಂಟ್ರೋಲಲ್ಲೇ ಇರಲ್ಲ ನಿಮ್ಮ ಮನಸ್ಸು. ಸೊ ನಾನು ಯಾವತ್ತು ಮನಸ್ಸಿನ ಮಾತು ಜಾಸ್ತಿ ಕೇಳ್ತೀನಿ. ಸೊ ಆ ಇಮೋಷನ್ಸ್ ನನಗೆ ಗೊತ್ತಿಲ್ಲದೆ ಹೊರಗಡೆ ಬರ್ತಾ ಇತ್ತು. ಏನಕ್ಕೆ ಅಂತಂದರೆ, ಒಂದು ನಾನು ಹೊರಗಡೆ ಇದ್ದಾಗ ನನ್ನ ಹುಡುಗರು ಫ್ರೆಂಡ್ಸು ತುಂಬ ಜನ ಇದ್ದಾರೆ, ಫ್ರೆಂಡ್ಶಿಪ್ ತುಂಬ ವ್ಯಾಲ್ಯೂ ಕೊಡೋಣ ಹೊರಗಡೆ. ಬಟ್ ನಾನು ಹುಡುಗರ ವಿಷಯದಲ್ಲಿ ಹಂಗೆಲ್ಲ ಇದ್ದೆ, ಅಂದರೆ ಎಕ್ಸ್ಪ್ರೆಸ್ ಮಾಡೋದು, ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಇದ್ದರೆ ಅವರು ದೂರ ಹೋದಾಗ ಬೇಜಾರು ಮಾಡ್ಕೊಳ್ಳೋದು, ಆಳೋದು, ಇದೆಲ್ಲ ಇತ್ತು. ಬಟ್ ಅದು ಯಾರಿಗೂ ಗೊತ್ತಾಗಲ್ಲ, ನಾವು ಮನೇಲಿ ಹತ್ರ ಹೊರಗಡೆ ಗೊತ್ತಾಗಲ್ಲ. ಬಟ್ ಹುಡುಗಿ ವಿಷಯದಲ್ಲೆಲ್ಲ ನಾನು ತುಂಬ ಕಡಿಮೆ, ಆ ಥರ ಎಲ್ಲ ನಂದು ಇಲ್ಲ. ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ಹೇಳಿದ್ದಾರೆ ಬಾರಿ ನಾಚಿಕೆ ಸ್ವಭಾವದ ಹುಡುಗಿ ಮತ್ತೆ ಇಜ್ಜೆ ಅಂತ. ಹೌದು, ಬಟ್ ನಮಗೆ ಟಿವಿಯಲ್ಲಿ ನೋಡಿದಾಗ ಅದೇ ಆಶ್ಚರ್ಯ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಹುಡುಗಿ ಅನ್ನುವಂಥ ಭೇದ ಬರಲ್ಲ. ಒಂದೇನು ಅಂತಂದ್ರೆ, ಇವಾಗ ಅಲ್ಲಿ 10-18 ಜನ ಇದ್ದಾಗ ಎಲ್ಲರೂ ಕಂಟೆಸ್ಟೆಂಟ್ಗಳು, ಎಲ್ಲರೂ ಹೆಂಗ್ ನೋಡ್ತಾರೆ ಅಂತಂದ್ರೆ, ನಾವು ಬೇಟೆಗೆ ಬಂದಿರೋದು, ನೀವು ಬೇಟೆಗೆ ಬಂದಿರೋದು, ಈ ಫೀಲಲ್ಲಿ ಇರ್ತಾರೆ. ಬೇಟೆ ಅಲ್ಲಿರೋದು ಆಟ ಅದು. ಸೊ ಅಲ್ಲಿ ಒಂದು ಬಾಂಡ್ ಇರೋವಂಥದ್ದು ತುಂಬ ಇಂಪಾರ್ಟೆಂಟ್. ಮನೆಯಲ್ಲಿ ನೀವು ಎಂಡ್ ತನಕ ಇರಬೇಕು ಅಂತಂದ್ರೆ ಯಾರೋ ಒಬ್ಬಿಬ್ಬರು ನಿಮ್ಗೆ ತುಂಬ ಕ್ಲೋಸ್ ಇರಲೇಬೇಕು. ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ಸರ್ವೈವ್ ಆಗೋದಕ್ಕೆ ಆಗಲ್ಲ. ನೀವು ಬೇಕಾದ್ರೆ ನೋಡಿ, ಒಬ್ಬನೇ ಯಾರ ತಂಟೆಗೂ ಹೋಗದೆ ನಾನು ಬಾಡಿಗಿರ್ತೀನಿ, ನನ್ಗೆ ಯಾವ ಕನೆಕ್ಷನ್ ಬೇಡ ಅಂತ ಇದ್ದವನು ಯಾರು ಎಂಡ್ ತನಕ ಉಳಿಯಲ್ಲ. ಬಿಕಾಸ್ ನಿಮ್ಗಲ್ಲಿ ಟಾಸ್ಕ್ ಅಂದ್ರೆ ದಿನಕ್ಕೆ 2-3 ಬಂದ್ರೆ, 1 ಗಂಟೆ ಟಾಸ್ಕ್ ಅಂದ್ರೆ 3 ಗಂಟೆ. ನೀವು ಉಳಿದಿರೋ 18 ಗಂಟೆಯಲ್ಲಿ 15 ಗಂಟೆ ಏನು ಮಾಡ್ತೀರಾ? ನಿಮ್ಮ ಭಾವನೆಗಳು ನಿಮ್ಗಲ್ಲಿ ಹೆಂಗ್ ಆಗ್ತಿರುತ್ತೆ ಅಂದ್ರೆ, ಕೆಲವೊಂದ್ಸಲ ಸುಮ್ಮನೆ ಕೂರಕ್ಕಾಗಲ್ಲ, ಏನೇನೋ ಫೀಲ್ ಆಗ್ತಾ ಇರುತ್ತೆ. ಅಯ್ಯೋ ಯಾರ ಹತ್ರ ಏನು ಮಾಡೋದು, ನಿಮ್ಗೊಂದು ಒಳಗಡೆಯಿಂದ ಒಂದು ಫೀಲ್ ಆಗ್ತಾ ಇರುತ್ತಾ, ಆ 4 ಗೋಡೆ ಮಧ್ಯೆ ಇರಬೇಕು, ಏನು ಮಾತಾಡೋದು. ಸುಮ್ಮನೆ ನಿಮ್ಮ ಹತ್ರ ಈಗ ಚರ್ಚೆ ಮಾಡೋದಕ್ಕೂ ಒಬ್ಬ ಅಣ್ಣನ ಥರನೋ, ತಮ್ಮನ ಥರನೋ, ತಂದೆ ಥರನೋ, ಫ್ರೆಂಡ್ ಥರನೋ ಇದ್ದವ್ರ ಹತ್ರ ಒಂದು ಕನೆಕ್ಷನ್ ಬಿಲ್ಡ್ ಮಾಡಿ ಮಾತಾಡೋದು ಬೇರೆ. ಸೊ ಅದು ಇಂಪಾರ್ಟೆಂಟ್ ಆ ಮನೆಯಲ್ಲಿ. ಸೊ ಇವಾಗ ಎಷ್ಟೋ ಜನ ಸ್ಟಾರ್ಟಿಂಗ್ ವಾರದಲ್ಲಿ ಹೋಗಿದ್ದಾರೆ ಅಂತಂದ್ರೆ, ಅದಕ್ಕೆ ಒಂದು ಕಾರಣ ಅವ್ರಿಗೊಂದು ಕರೆಕ್ಟ್ ಆಗಿರುವಂತಹ ಅಲ್ಲಿ ಬಾಂಡ್ ಬೆಳೆಸ್ಕೊಳ್ಳುವಂಥ ವ್ಯಕ್ತಿ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಕಷ್ಟ ಆಗಿರ್ಬೋದು ಆಡೋದಕ್ಕೆ. ಸೊ ಹೋದ್ರು. ಸೊ ನನಗೆ ನೋಡಿ, ಎಷ್ಟೋ ಜನ ನನ್ನ ನೆಗೆಟಿವ್ಸ್ನ ಅಲ್ಲಿ ಆ ಮನೇಲಿ ಹಂಗೆ ನಿಮ್ಮ ನೆಗೆಟಿವ್ಸ್ನ ಫಸ್ಟ್ ಹೇಳ್ತಾರೆ, ಇದ್ದು ತಪ್ಪು ನಿಂದು ಅಂತ, ಸರಿನಾ ಜಾಸ್ತಿ ಹೇಳಲ್ಲ. ಆ ಟೈಮಲ್ಲಿ ಸಾನಿಯಾನ ಅಂತ ಒಂದು ಫ್ರೆಂಡ್ ಸಿಕ್ಕಿರೋವಂಥದ್ದು, ಆ್ಯಂಡ್ ಆ ಟೈಮಲ್ಲಿ ನನ್ನ ಜಗಳಗಳಾದಾಗ ಅವಳು ಬಂದು ನನ್ನ ಪರ ನಿಂತಿರೋವಂಥದ್ದು, ಅಲ್ಲೊಬ್ಬ ಹುಡುಗಿ ಅನ್ನುವಂಥದ್ದೆಲ್ಲ ಅಲ್ಲಿ ಇಂಪಾರ್ಟೆಂಟು. ಯಾರೋ ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಫ್ರೆಂಡ್ ಈ ಮನೆಯಲ್ಲಿ ನನ್ನನ್ನು ಒಂದು ಜಡ್ಜ್ ಮಾಡಿದೆ, ನೀನು ಹಿಂಗೆ ಅಂತ ಜಡ್ಜ್ ಮಾಡಿದೆ, ನನ್ನ ಇಮೋಷನ್ಗೆ ವ್ಯಾಲ್ಯೂ ಕೊಡುವಂಥ ಒಬ್ಬ ವ್ಯಕ್ತಿಯಲ್ಲಿ ಇದ್ದಾರೆ ಅಂತಂದಾಗ ಆಬ್ವಿಯಸ್ಲಿ ಎಂಥ ಕಲ್ಲು ಹೃದಯದವನು ಕೂಡ ಕನೆಕ್ಟ್ ಆಗೇ ಆಗ್ತಾನೆ. ಬಿಕಾಸ್ ಆ ಮನೆಯಲ್ಲಿ
ಅದು ಸಿಗೋದಿಲ್ಲ, ಅದು ಸಿಗೋದು ತುಂಬಾ ಕಷ್ಟ ನಿಮಗೆ. ತುಂಬಾ 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 ರೇರ್ ನಿಮಗೆ ಮನಸ್ಸಿಂದ ಕನೆಕ್ಟ್ ಆಗುವಂತ ವ್ಯಕ್ತಿಗಳು ಸಿಗೋದು. ಸೊ ಸೀಸನ್ 9 ಅಲ್ಲಂತೂ ನನಗೆ ಸಾನಿಯಾ, ಗುರೂಜಿ, ಆಮೇಲೆ ಎಂಡಲ್ ರಾಜಣ್ಣ ಆದ್ರು. ಸೊ ಅವ್ರು ಇಲ್ಲದೆ ಇದ್ರೆ ಖಂಡಿತ ನನಗೂ ಕಷ್ಟ ಆಗ್ತಾ ಇತ್ತು. ನಾನು ಯಾರ ಹತ್ರ ನನ್ನ ಫನ್ ಪಾರ್ಟ್ ತೋರಿಸ್ಲಿ, ನೀವು ರಿಸ್ಟ್ರಿಕ್ಟೆಡ್ ಆಗ್ತೀರಾ, ಸುಮ್ಮನೆ ವಿಷಯ ಮಾತಾಡೋಕ್ಕಾಗಲ್ಲ, ಒಂದು ಬೇಜಾರಾದಾಗ ಹಂಚ್ಕೋಬೇಕು. ಸೊ ಅಂತ ಒಂದು ಫ್ರೆಂಡ್. ಸೊ ಹೋಗ್ತಾ ಹೋಗ್ತಾ ಅವರು ಮನೆಯಿಂದ ಹೋದಾಗ ಲಿಟ್ರಲಿ ನನಗೆ ನಿಜವಾಗ್ಲೂ ಬೆಸ್ಟ್ ಫ್ರೆಂಡ್ ಹೋದಾಗ ಹಿಂಗೆ ಫೀಲ್ ಆಗುತ್ತೆ. ಸೊ ಅದು ಜೆನ್ಯೂನ್ ಆಗಿ ಆಗಿರೋದು.